ನಿಮಗಾಗಿ ನಾವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಈಗಾಗಲೇ ನಾವು ಗಮನಿಸಬಹುದು ಸಮಾಜದಲ್ಲಿ ಇವತ್ತು ಎಷ್ಟೋ ಕಡು ಬಡತನದಲ್ಲಿರುವಂತಹ ಕುಟುಂಬಗಳಿದೆ. ಆದರೆ ಅವರಿಗೆ ಇವತ್ತು ಆಸರೆಯಾಗುವಂತವರ ಸಂಖ್ಯೆ ಇವತ್ತಿನ ದಿನದಲ್ಲಿ ಕಡಿಮೆ ಆಗ್ತಾ ಇದೆ. ಆದರೆ ಬಹಳ ಮುಖ್ಯವಾಗಿ ನಮ್ಮ ತುಳುನಾಡಿನಲ್ಲಿ ಈಗಾಗಲೇ ರಚನೆಯಾಗಿರುವಂತಹ ಅಥವಾ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಇವತ್ತು ಯುವ ಜನತೆ ಆಗಿರಬಹುದು ಎಲ್ಲರೂ ಕೂಡ ಬಡವರಿಗೆ ಇವತ್ತು ಸಹಾಯವನ್ನ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನದಿಂದಾಗಿ ಇವತ್ತು ಒಂದು ಟ್ರಸ್ಟ್ ನಿರ್ಮಾಣ ಆಗಿದೆ. ಇದರಿಂದ ಇವತ್ತು ಎಷ್ಟೋ ಜನ ಬಡತನದಲ್ಲಿರುವವರಿಗೆ ಜೊತೆಗೆ ಅವರಿಗೆ ಬೇಕಾದಂತಹ ಒಂದು ರೀತಿಯಲ್ಲಿ ಸಹಾಯದ ಹಸ್ತವನ್ನ ನೀಡುವಂತಹ ಪ್ರಯತ್ನವನ್ನ ಈ ಸೇವಾ ಸಂಸ್ಥೆ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ತುಳುನಾಡು ಪರ್ಲು ಸೇವಾ ಟ್ರಸ್ಟ್ ಅನ್ನುವಂತಹ ಒಂದು ಟ್ರಸ್ಟ್ ಇಂದಾಗಿ ಇವತ್ತು ಎಷ್ಟೋ ಕುಟುಂಬಗಳಿಗೆ ಆಸರೆಯಾಗ್ತಾ ಇದೆ. ಆದರೆ ಕೇವಲ 22 ತಿಂಗಳಲ್ಲಿ ಮೂಡಿ ಬಂದಂತಹ ಈ ಒಂದು ಟ್ರಸ್ಟ್ ಇವತ್ತು ತುಳುನಾಡಿನಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಮನ್ನಣೆಯನ್ನ ಪಡ್ಕೊಳ್ತಾ ಇದೆ. ಕೇವಲ ತುಳುನಾಡು ಮಾತ್ರವಲ್ಲ, ಇತರ ಜಿಲ್ಲೆಗಳಲ್ಲಿಯೂ ಕೂಡ ಇವರಿಗೆ ತಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಹಾಯದ ಹಸ್ತವನ್ನ ನೀಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇವತ್ತು ತುಳುನಾಡಿನ ಅಥವಾ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ನ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ನವೀನ್ ಪಿ ಅಧ್ಯಕ್ಷರು ಹಾಗೇನೆ ಕಾರ್ಯದರ್ಶಿಯಾದಂತಹ ನೀತು ಹಜ್ಜಿಲಮಗರವರು ಇಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮುಖ್ಯವಾಗಿ ನಾವು ನೋಡ್ತೀವಿ ಈಗಾಗಲೇ ಎಷ್ಟೋ ಬಡ ಕುಟುಂಬಗಳು ಇವತ್ತು ಅತ್ಯಂತ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಇವತ್ತು ಕೈ ತೊಳಿತಾ ಇದ್ದಾರೆ. ಆದ್ರೆ ಅವರಿಗೆ ಇವತ್ತು ಆಸರೆಯನ್ನ ನೀಡುವಂತವರ ಸಂಖ್ಯೆ ಇವತ್ತಿನ ದಿನದಲ್ಲಿ ಕಡಿಮೆ ಆಗ್ತಾ ಇದೆ. ಆದ್ರೆ ಮುಖ್ಯವಾಗಿ ಈ ಒಂದು ಸಂಸ್ಥೆ ಇವತ್ತು ನೀವು ಕಟ್ಟಿಕೊಳ್ಳೋದ್ರ ಮೂಲಕ ಬಡವರಿಗೆ ಒಂದು ರೀತಿಯಲ್ಲಿ ಆಸರೆ ಆಗ್ತಾ ಇದ್ದೀರಾ. ಆದ್ರೆ ಜನಸೇವೆ ಇವತ್ತು ಜನಾರ್ದನ ಸೇವೆ ಅಂತ ಹೇಳ್ತೀವಿ. ಆದ್ರೆ ಈ ಒಂದು ಮುಖ್ಯವಾದ ಈ ಒಂದು ಟ್ರಸ್ಟ್ ಅನ್ನ ಕಟ್ಟಲಿಕ್ಕೆ ಅಥವಾ ನಿಮ್ಗೆ ಹೇಗೆ ಸ್ಫೂರ್ತಿ ಆಯ್ತು ಅಂತ? ಇದು ನಾವೇ ಬಡತನದಿಂದ ಬಂದವರ ಎಲ್ಲರೂ ಇಲ್ಲ ಟ್ರಸ್ಟ್ನಲ್ಲಿ ಇರುವವರು ಹಾಗೆ ಹೀಗೆ ಬಡತನ ಇದ್ದು ಕಷ್ಟದಲ್ಲಿ ಇದ್ದು ಹೀಗೆ ಮಾಡಿದ್ದು ನಾವು. ಕಷ್ಟದಿಂದ ಬಂದ ನಮಗೆ ಇನ್ನೊಬ್ಬರ ಕಷ್ಟ ನಮ್ಮ ಹಾಗೆ ಕಷ್ಟ ಇನ್ನೊಬ್ಬರಿಗೆ ಬರ್ಲಿಕ್ಕೆ ಬಾರದು. ಯಾಕಂದ್ರೆ ಒಬ್ರು ಕಷ್ಟದಲ್ಲಿದ್ರೆ ಅವರಿಗೆ ಇನ್ನೊಬ್ಬರ ಕಷ್ಟ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಿಜ, ಕಷ್ಟ ಆಗಬಾರ್ದು ಅಂತ. ಆಗ ನಾವು ಇದು ಒಂದು ಗ್ರೂಪ್ ಮಾಡಿ ಫೇಸ್ಬುಕ್ಕಲ್ಲಿ ಇದು ಮಾಡಿದ್ವಿ. ಮೊದಲು ಫೇಸ್ಬುಕ್ಕಲ್ಲಿ ಮಾಡಿ ಅದು ಮತ್ತೆ ನಾವು ಮೂರು ಇದಾಯಿತು. 3 ತಿಂಗಳ ಇದಾದ ನಂತರ ಈಗಲೇ ಮಾಡ್ತಾ ಹೋಗಿ ನಾವು ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಿ ಈಗಲೇ ಟ್ರಸ್ಟನ್ನು ಇದು ಓಪನ್ ಮಾಡಿ 3 ಜನ ಸೇರಿ ಓಪನ್ ಮಾಡಿದ್ವಿ ನಾವು. ಓಕೆ. ಹಾಗೇನೆ ನೀತು ಅವರೇ, ಈಗಾಗಲೇ ನಾವು ನೋಡಿದ್ವಿ ಒಂದ್ ಕಡೆ ಎಷ್ಟೋ ಬಡ ಕುಟುಂಬಗಳು ಇವತ್ತಿದೆ. ಆದ್ರೆ ಅವ್ರಿಗೊಂದು ಆಸರೆಯಾಗಿ ನಿಮ್ಮ ಟ್ರಸ್ಟ್ ಇವತ್ತು ನಿಂತಿದೆ. ಆದ್ರೆ ನಿಮ್ಗೆ 3 ಜನ ಈಗಾಗಲೇ 3 ಜನ ಸೇರಿ ಕೇವಲ ಆರಂಭವಾದಂತಹ ಟ್ರಸ್ಟ್ ಅಂತ ಹೇಳ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ನಿಮ್ಗೆ ಕಷ್ಟ ಆಗ್ಲಿಲ್ವಾ ಅಥವಾ ನಮ್ಗೆ ಇದು ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಏನಾದ್ರು ನಿಮ್ಗೆ ಆಯ್ತಾ? ಇಲ್ಲ, ನಾವು ಸ್ಟಾರ್ಟಿಂಗ್ ಒಂದು 3 ಜನ ಮಾಡಿದ್ದೇವೆ. ಆದ್ರೆ ನಾವು 3 ಜನ ಮಾಡುವಾಗ ಎಷ್ಟೋ ಜನ ಇವರು ಏನು ಮಾಡ್ಯಾರು ಇವರು ಏನು ಮಾಡ್ತಿದ್ದಾರೆ ಅಂತ ತುಂಬಾ ಮಂದಿ ಹೇಳಿದ್ದಾರೆ. ಅವರು ತುಂಬಾ ಹೀಯಾಳಿಸಿದ್ದಾರೆ, ನಮ್ಗೆ ಕೇಕ ಮಾಡಿದ್ದಾರೆ. ಆದ್ರೆ ಇವಾಗ ನಮ್ಮ ಒಂದು ಸೇವಾ ಕಾರ್ಯ ನೋಡಿ ಅವರು ಮೂಗಿನ ಮೇಲೆ ಕೈ ಇಡುವ ತರ ಆಗಿದೆ. ಫಸ್ಟಿಗೆ ನಮ್ಗೆ ತುಂಬಾ ಕಷ್ಟ ಆಗಿದೆ. 3 ಜನ ಒಂದು ಸಂಘಟನೆಯನ್ನು ಒಟ್ಟು ಮಾಡಬೇಕು, ಅದನ್ನು ಒಂದು ಮುನ್ನಡೆಸಬೇಕಂತ. ಯಾಕಂದ್ರೆ ಒಂದು ಸಂಘಟನೆ ಮುನ್ನಡೆಸಬೇಕಾದ್ರೆ ಅದಕ್ಕೊಂದು ನಾಯಕತ್ವ ಅಂತ ಬೇಕು. ಅದಕ್ಕಾಗಿ ನಾವು ಒಬ್ಬರನ್ನು ಆರಿಸಿದ್ದೇವೆ. ನಾವು ನವೀನ್ ಪಿ ಅಂತ ಅವರು ನಮ್ಮ ಟ್ರಸ್ಟ್ ಒಂದು ಅಧ್ಯಕ್ಷರಾಗಿ ಆರಿಸಿದ್ದೇವೆ. ಆಮೇಲೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೀಗೆ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಒಂದು ಹೀಗೆ ಸಂಸ್ಥೆ ನಾವು ರಚನೆ ಮಾಡ್ತೇವೆ, ಒಂದು ಸಮಾಜ ಸೇವೆ ಮಾಡುವ ಸಂಸ್ಥೆ, ನಿಮ್ಗೆ ಇಷ್ಟಿದ್ರೆ ಜಾಯಿನ್ ಆಗಿ. ಯಾಕಂದ್ರೆ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡುದು, ನಮ್ಗೆ ಮತ್ತೆ ಅವರಿಗೆ ಏನು ಮುಖ ಪರಿಚಯ ಇರಲ್ಲ. ಆದ್ರೆ ನಮ್ಗೆ ನಂಬಿಕೆ ಇಟ್ಟು ಅವರ ವಾಟ್ಸಪ್ ನಂಬರ್ ಕೊಟ್ಟು ನಮ್ಮ ಟ್ರಸ್ಟ್ ನ ವಾಟ್ಸಪ್ ಗ್ರೂಪ್ಗೆ ಅವರು ಸೇರಿ, ಅದು ಕೂಡ ನಮ್ಮ ಟ್ರಸ್ಟ್ ನ ಅಕೌಂಟ್ ನಂಬರ್ಗೆ ಅವರೊಂದು ನಂಬಿಕೆಯಿಂದ, ಯಾಕಂದ್ರೆ ಈಗಿನ ಕಾಲದಲ್ಲಿ ಹಣವನ್ನು ಮಾಡಿ ಏನೇನೋ ಮಾಡ್ತಾರೆ ಅಂತ. ಯಾಕಂದ್ರೆ ನೀವು ಈಗಾಗಲೇ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯವನ್ನ ಈಗಾಗಲೇ ಪ್ರಸ್ತಾಪಿಸ್ತಾ ಇದ್ದೀರಾ, ಅಥವಾ ಒಂದು ಟ್ರಸ್ಟ್ ಆ ಮೂಲಕ ಒಂದು ಹಣವನ್ನ ಕೇಳುವಂತದ್ದು ಅಂತ ಹೇಳಿದ್ರೆ ಇದರಲ್ಲಿ ಮೋಸ ಇರುತ್ತೆ ಅನ್ನೋದು ಎಷ್ಟೋ ಜನರಿಗೆ ಭಾವನೆ ಇದೆ. ಯಾಕಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಅಷ್ಟರ ಮಟ್ಟಿಗೆ ಇವತ್ತು ಬಳಸ್ಕೊಳ್ತಾ ಇದ್ದಾರೆ ಜನ. ಉಪಯೋಗಕ್ಕಿಂತ ಇವತ್ತು ಬೇರೆ ಕಾರಣಗಳಿಗೆ ಬಳಸ್ತಾರೆ. ಹಾಗಾಗಿ ಆ ಒಂದು ದೃಷ್ಟಿಕೋನದಲ್ಲಿ ನಿಮ್ಗೆ ಅದೇನೋ ಅಂದ್ರೆ ಒಂಥರ ಆತಂಕ ಏನೋ ಆಗ್ಲಿಲ್ವಾ ಅಂತ? ಯಾಕಂದ್ರೆ ಜನರು ಇದನ್ನ ನಂಬ್ತಾರೋ ಇಲ್ವೋ, ಆ ರೀತಿ ಏನಾಯ್ತಾ? ಆತಂಕ ಫಸ್ಟಿಗೆ ಆಗಿದೆ. ಯಾಕಂದ್ರೆ ಜನರನ್ನು ನಂಬಿಸಲಿಕ್ಕೆ ಒಂದು ಕಷ್ಟ ಇದೆ. ಈ ಒಂದು ಟ್ರಸ್ಟಿಗೆ ಅವರನ್ನು ಮನಲಿಸು ತುಂಬಾ ಕಷ್ಟ. ಯಾಕಂದ್ರೆ ಅದು ಅನುಭವ ಇದೆ ನಮ್ಗೆ. ಮತ್ತೆ ಈಗಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣವನ್ನು ಬೇರೆದಕ್ಕೆ ಉಪಯೋಗಿಸ್ತಾರೆ. ಆದ್ರೆ ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕಂತೆ ನಮ್ಮ ಒಂದು ಟ್ರಸ್ಟ್ ಒಂದು ಈ ಸಮಾಜಕ್ಕೆ ಒಂದು ಮಾದರಿಯಾಗಿದೆ. ಹಾಗೆ ನವೀನ್ ಅವರೇ, ನೀವೀಗಾಗಲೇ ಸ್ಟಾರ್ಟ್ ಮಾಡಿದಂತಹ ಈ ಒಂದು ಟ್ರಸ್ಟ್ ಅಂದ್ರೆ ನೀವು ಮೊದಲ ಬಾರಿ ಆರಂಭವನ್ನ ಮಾಡ್ಲಿಕ್ಕೆ ಅಥವಾ ನಿಮ್ಗೆ ಏನಾದ್ರು ನೀವು ಫ್ರೆಂಡ್ಸ್ ಜೊತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರ ಅಥವಾ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ನಾವು ಮೊದಲು ಬೇರೆ ಸಂಘ ಸಂಸ್ಥೆಯಲ್ಲಿ ಇದ್ದೆ. ನಾವು ನಮ್ಮನ್ನು ತುಂಬಾ ಹೀಯಾಳಿಸಿ ಮಾಡಿ ನಮ್ಮ ಮನೆಯದೆಲ್ಲ ತುಂಬಾ ನಮಗೆ ಬೇಸರ ಆಗುವ ರೀತಿ ಮಾತಾಡಿದ್ರು. ಕೆಲವು ನಾವೇ ಸ್ವಂತ ಮಾಡುವ ಅಂತ ಇವತ್ತು 30 ಮಾತಾಡುವಾಗ ಮಾಡುವಂತೆ ಆಯಿತು. ಆಗಸ್ಟ್ 14 ತಾರೀಕಿಗೆ ನಾವು ಇದು ಮಾಡಿದ್ವಿ. 14/6/2016 ನಾವು ಇದು ಟ್ರಸ್ಟನ್ನು ಓಪನ್ ಮಾಡಿ ಇದು ಮಾಡಿ. ಮೊದಲು ನಮಗೆ 3 ಜನ ಏನು ಮಾಡೋದಂತ ನಾವು ಯೋಚನೆ ಆಯಿತು. ಅದು ಯೋಚನೆ ಮಾಡುವಾಗ ನಾವು ಈಗ ಮಾಡುವಾಗ ಫೇಸ್ಬುಕ್ಕಲ್ಲಿ ನಮಗೆ ತುಂಬ ಸಪೋರ್ಟ್ ಬಂತು. ನಮಗೆ ಮೊದಲ ಪ್ರಾಜೆಕ್ಟ್ 15,000 ಬಂತು. ನಮಗೆ 15,000 ಬಂತು. ಇಲ್ಲ ಹೋಗಿ ಅಲ್ಲಿ ಹೆಲ್ಪ್ ಮಾಡಿ ಬಂದು ಸ್ವಲ್ಪ ಮುಂದೆ ಸ್ವಲ್ಪ ಈಗ 250 ಮಂದಿ ಬಂದಿದ್ದಾರೆ ಟ್ರಸ್ಟಲ್ಲಿ.
ಹಾಗೇನೆ ನೀತು ಅವ್ರೆ, ಈಗಾಗಲೇ ನಾವು ನೋಡಿದ್ವಿ ಒಂದು ಕಡೆ 3 ಜನ ಇದ್ದಂಥದ್ದು ಇವತ್ತು ಸಾಕಷ್ಟು ಜನ ಸಂಖ್ಯೆ ಆಗಿದೆ ಈ ಒಂದು ಟ್ರಸ್ಟ್ ಅಲ್ಲಿ. ಆದ್ರೆ ನೀವು ಮೊದಲ ಬಾರಿ ಮಾಡಿದಾಗ ಈಗಾಗಲೇ ಅವ್ರು ಹೇಳಿದ್ರು 15,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂತು ಅಂತ. ಆ ಮೂಲಕ ನೀವು ಆ ಒಂದು ತಿಂಕಲ್ಲಿ ನೀವು ನೋಡೋದಾದ್ರೆ ನೀವು ಮೊದಲೇ ಯೋಚನೆ ಮಾಡಿದ್ರಿ ಬಡವರಿಗೋಸ್ಕರ ನಾವೇನಾದ್ರೂ ಸಹಾಯವನ್ನ ಮಾಡ್ಬೇಕನ್ನುವಂಥದ್ದು. ಆ ಸಂದರ್ಭದಲ್ಲಿ ಯಾವ ರೀತಿ ಕಷ್ಟದಲ್ಲಿರುವಂತಹ ಬಡವರಿಗೆ ಸಹಾಯ ಮಾಡ್ಬೇಕನ್ನುವಂಥದ್ದಿತ್ತು ಅಂತ? ಅಂದ್ರೆ ಇವಾಗ ನಾವು ನೋಡ್ಬಹುದು, ಒಂದು ಎಲ್ಲರೂ ಈ ಸಮಾಜದಲ್ಲಿ ಬಡವರೇ, ಆದ್ರೆ ಶ್ರೀಮಂತರಿಗೆ ಇಂಥ ಒಂದು ಸೇವೆ ಮಾಡುವ ಒಂದು ಅವರಿಗೆ ಅವಶ್ಯ ಇರುವುದಿಲ್ಲ. ಯಾಕಂದ್ರೆ ಅವರು ದುಡ್ಡಿನಲ್ಲಿ ಇದು ಆಗಿರ್ತಾರೆ. ಆದ್ರೆ ನಾವೆಲ್ಲರೂ ಬಡವರು, ಆದ್ರೆ ನಮ್ಮ ಸಂಸ್ಥೆಯಲ್ಲಿರುವ ಹೃದಯ ಮಾತ್ರ ಒಂದು ಶ್ರೀಮಂತವಾಗಿದೆ. ಇವಾಗ ಒಂದು ಫ್ಯಾಮಿಲಿ ಇದೆ, ಅವ್ರು ಮೊದಲೇ ಬಡವರು, ಅವ್ರಿಗೆ ಏನಾದ್ರೂ ಆರೋಗ್ಯ ಏನಾದ್ರು ಕೆಟ್ಟಿದ್ರೆ ಬಡತನದಿಂದ ತುಂಬಾ ಕಷ್ಟ ಇರ್ತಾರೆ. ಅಂತ ಸಮಯದಲ್ಲಿ ನಾವು ಹೋಗಿ ಅವರಿಗೆ ಸಹಾಯ ಮಾಡಿದ್ದೇವೆ. ಯಾವ್ದೊಂದು ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಮತ್ತೆ ಎಜುಕೇಶನ್ಗೆ, ಮತ್ತೆ ಲಾಸ್ಟ್ ಟೈಮ್ ನಾವು ಒಂದು 1 ವೀಕ್ ಆದದ್ದು ಒಂದು ಬಂಟ್ವಾಳದಲ್ಲಿ ಒಂದು ಮನೆಗೆ ನಾವು ಹಸ್ತಾಂತರ ಮಾಡಿದ್ದೇವೆ. ತುಂಬಾ ಕಷ್ಟದಲ್ಲಿದ್ರು, ಒಂದು ಮನವಿ ಬಂದಿತ್ತು, ಮತ್ತೆ ನಾವು ಹಸ್ತಾಂತರ. ಯಾಕಂದ್ರೆ ನಮ್ಗೆ ಬೇರೆಯವರು ಫ್ರೆಂಡ್ಸ್ ನಮ್ಗೆ ಮನವಿ ಮಾಡ್ತಾರೆ, ಇಂತೆಂತ ಒಂದು ಕಡೆ ಕಷ್ಟದ ಫ್ಯಾಮಿಲಿ ಇದೆ, ಅವರಿಗೆ ನಿಮ್ಮ ತಂಡದಿಂದ ಹೆಲ್ಪ್ ಮಾಡುವಂತ. ಮತ್ತೆ ಆ ಮನವಿಯನ್ನು ನಾವು ಪರಿಶೀಲಿಸಿ ಅವರಿಗೆ ನಾವು ಇದು ಸಹಾಯ ಮಾಡ್ತೇವೆ. ಎಸ್ ನವೀನ್ ಅವರೇ, ಈಗಾಗಲೇ ನೀವು 3 ಜನ ಇದ್ದಂತಹ ಸಂದರ್ಭದಲ್ಲಿ ನಿಮ್ಗೆ ಅತ್ಯಂತ ಕಷ್ಟ ಆಗ್ತಾ ಇತ್ತು, ಇದನ್ನ ನಾವು ಮಾಡ್ತೀವೋ ಅಥವಾ ಇಲ್ವೋ ಅನ್ನುವಂಥದ್ದು ನಿಮ್ಗೆ ತುಂಬಾ ಡೌಟ್ ಇತ್ತು. ಸೊ ಆ ಸಂದರ್ಭದಲ್ಲಿ ನೀವು ಜನರು ಯಾವ ರೀತಿ ನಿಮ್ ಜೊತೆ ಸೇರ್ಕೊಳ್ತಾ ಬಂದ್ರು ಅಂತ? ಯಾಕಂದ್ರೆ ಕೇವಲ 22 ತಿಂಗಳಷ್ಟೇ ನೀವು ಟೆಸ್ಟ್ ಮಾಡಿ ಆಗಿರುವಂತದ್ದು. ಈಗಾಗಲೇ ನಾವು ಮೊದಲು ಇದು ಫೇಸ್ಬುಕ್ ಅಲ್ಲಿ ಇದು ಟ್ರಸ್ಟ್ ಇದ್ದು ಪೋಸ್ಟ್ ಎಲ್ಲ ಆಗಿದೆ, ಪೋಸ್ಟರ್ ಲೋಗೋ ಇದು ಅದು ಆರ್ಟಿಕಲ್ ಎಲ್ಲ ಬರೆದು ಹಾಕಿದೆ. ಇವರು ನಮಗೆ ಬರೆದು ಕೊಟ್ಟರು, ನಾವೆಲ್ಲ ಹಾಕಿದಾಗ ನಮಗೆ ಒಂದು ಅಲ್ಲಿ ಒಮ್ಮದ ಪದ ಅಂತ ಇತ್ತು. ಅಲ್ಲಿ ಪ್ರಾಜೆಕ್ಟ್ ನಾವು ಮಾಡುವಾಗ ಸೊ ಕೆಲವು ನಾನು ನಿಮ್ಮ ಅಕೌಂಟ್ಗೆ ನಾನು ಹಾಕ್ತೇನೆ ಅಂತ ಹಾಗೆ ಹೇಳ್ತಾ ಇದ್ರು. ಸ್ವಲ್ಪ ಹಾಗೆ ನಾವು ಪರಿಚಯ ಆಗಿ ಅವರ ಕೈಯಿಂದ ಅವರು ಇದು ಆ್ಯಡ್ ಮಾಡಲಿಕ್ಕೆ ಶುರು ಮಾಡಿದ್ರು. ನಾವು ವಾಟ್ಸಪ್ ಗ್ರೂಪ್ ಮಾಡುವ ಪುನಃ ವಾಟ್ಸಪ್ ಗ್ರೂಪ್ ಮಾಡಿ ಅವ್ರ ನಂಬರ್ ಎಲ್ಲ ಕೊಟ್ಟರು ನಮಗೆ. ನಂಬರ್ ಕೊಟ್ಟು ನಂಬರದಲ್ಲಿ ಇದು ಮಾಡಿ ಅದಕ್ಕೆ ನಾವು ಟ್ರಸ್ಟ್ ಇದ್ದೇ ಅಕೌಂಟ್ ಮಾಡಿದ್ವಿ. ನಾವು ನಂತರ ಟ್ರಸ್ಟ್ ಇದ್ದೇ ಅಕೌಂಟ್ ಮಾಡಿ ಟ್ರಸ್ಟಿಗೆ ಅಕೌಂಟ್ ಬಂತು ಅಮೌಂಟ್ ಎಲ್ಲ ಅದನ್ನು ಒಟ್ಟು ಮಾಡಿ ಟ್ರಸ್ಟ್ ಅವರಿಗೆಲ್ಲ ಕೊಡ್ತಾ ಇದ್ವಿ. ಹಾಗೆಲ್ಲ ಓಕೆ, ಆ ಮೂಲಕ ಜನಸಂಖ್ಯೆ ಕೂಡ ಜಾಸ್ತಿ. ಓಕೆ, ಇನ್ನು ಮಹಿಳೆಯರಿದ್ರ ಅಥವಾ ಕೇವಲ ಪುರುಷರು ಮಾತ್ರದ ನಿಮ್ಮದು? ಇಲ್ಲ, ಮಹಿಳೆಯರು ಸಹ ಇದ್ದಾರೆ, ತುಂಬಾ ಮಹಿಳೆಯರು ಸಹ ಇದ್ದಾರೆ ಗ್ರೂಪ್ ಅಲ್ಲಿ. ಇದು ಮತ್ತೆ ಇಲ್ಲಿ ವಾಟ್ಸಪ್ ಗ್ರೂಪ್ ಸಹ ಮಹಿಳೆಯರದ್ದು ಬೇರೆ ಉಂಟು, ಜೆಂಟ್ಸ್ ಬೇರೆ ಉಂಟು, ಹಾಗೆ ಉಂಟು, 2 ರೀತಿ ಉಂಟು. ಓಕೆ, ಎಸ್ ನೀತು ಅವರೇ, ನೀವು ಎಂತಹ ಒಂದು ಜನರನ್ನ ಆಯ್ಕೆ ಮಾಡ್ತೀರಾ? ಯಾಕಂದ್ರೆ ಈಗಾಗಲೇ ಎಷ್ಟೋ ಜನ ಬಡತನದಲ್ಲಿರ್ತಾರೆ, ಬೇರೆ ಬೇರೆ ರೀತಿಯ ತೊಂದರೆಗಳಿರುತ್ತೆ. ಕೆಲವರು ಬಡತನದಿಂದ ಮನೆ ಇಲ್ಲದೆ ಇರುವಂತವರಾಗಿರ್ಬೋದು, ಅಥವಾ ಇನ್ಯಾರೋ ರೋಗ ಬಂದಿರುವಂತದ್ದಾಗಿರ್ಬೋದು, ಈ ತರ ಬೇರೆ ಬೇರೆ ರೀತಿಯ ಕಾರಣ ಇರುತ್ತೆ. ಸೊ ನೀವು ಎಂತಹ ಒಂದು ಜನಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತೀರಾ ಅಂತ? ಮೊದಲ ಆದ್ಯತೆ ಅಂದ್ರೆ ಕಷ್ಟದಲ್ಲಿರುವವರಿಗೆ. ಮತ್ತೆ ನಾವು ಒಂದು ಜೂನ್ ಮೇ ಟೈಮ್ ಅಲ್ಲಿ ನಾವು ಒಂದು ಎಜುಕೇಶನ್ ಮಕ್ಕಳಿಗೋಸ್ಕರ ನಾವು ಸಹಾಯ ಮಾಡ್ತೇವೆ. ಮತ್ತೆ ಇವಾಗ ನಾವು ಹೊಸ ಪ್ಲಾನ್ ಮಾಡಿದ್ದೇವೆ. ನಮ್ಮದು ಫಸ್ಟ್ ಮನೆ ಅದು ನಮ್ಮ ಟ್ರಸ್ಟ್ ಇಂದ ಮೊನ್ನೆ 1 ವೀಕ್ ಆದದ್ದು. ಆ ಮನೆ ಫಸ್ಟ್ ಅದು ನಮ್ಮದು ಮನೆ ಹಸ್ತಾಂತರ. ಇನ್ನು ಹಾಗೆ ಇದ್ರೆ ಅಂತ ಯೋಜನೆ ಮಾಡುವಂತ ನಾವು ಇದೆಲ್ಲ ಐಡಿಯಾ ಹಾಕಿದ್ದೇವೆ. ಮತ್ತೆ ಒಂದು ಈಗಿನ ಕಾಲದಲ್ಲಿ ಹೆಂಗಸರು ಇಂಥ ಒಂದು ಇದು ಸೇವೆಗೆ ಬರೋದು ತೀರಾ ಕಡಿಮೆ. ಆದ್ರೆ ನಮ್ಮದಕ್ಕೆ ಒಂದು 25 ನಮ್ಮ ಹತ್ರ ಮಹಿಳೆಯರಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತದೆ. ಅವರು ಬಂದು ನಮ್ಗೆ ಒಂದು ಬೆನ್ನುಲಾಭಿ ಸಹಕಾರ ಮಾಡ್ತಾರೆ, ತುಂಬಾ ಖುಷಿ ಆಗ್ತದೆ. ಎಸ್ ನವೀನ್ ಅವರೇ, ನೀವು ಯಾವ ರೀತಿಯಲ್ಲಿ ಜನರನ್ನೆಲ್ಲ ಸೇರಿಸ್ತೀರಾ? ಯಾಕಂದ್ರೆ ನೀವೊಂದು 250 ಜನ ನಿಮ್ಗೆ ಮೋಸ್ಟ್ಲಿ ಈ ಟ್ರಸ್ಟ್ ಅಲ್ಲಿ ಇವಾಗ ಇರಬಹುದು. ಹಾಗಾಗಿ ಯಾವತ್ತೋ ಒಂದಿನ ನೀವು ಮೀಟಿಂಗ್ ಕರಿಬೇಕಾಗುತ್ತೆ ಅಥವಾ ಸಭೆ ಕರಿಬೇಕಾಗುತ್ತೆ, ಏನೇನು ಸಮಸ್ಯೆಗಳಿದೆ ಅನ್ನುವಂಥದ್ದು ನಿಮ್ಗೆ ತಿಳ್ಕೊಳ್ಬೇಕಾಗುತ್ತೆ. ಅದನ್ನ ನೀವು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೀರಾ? ಅಲ್ಲ, ನಮ್ದು ತಿಂಗಳಿಗೆ 3ನೇ ವಾರ ಅಂತ ಉಂಟು ನಮ್ದು ಪ್ರಾಜೆಕ್ಟ್ ಅವರು ಕೊಡುವುದೆಲ್ಲ. ಆಗ ನಾವೇನು ಮಾಡ್ತೇವೆ, 3ನೇ ತಿಂಗಳಿಗೆ ಅಲ್ಲೇ ಮೀಟಿಂಗ್ ಮಾಡ್ತೇವೆ. ನಾವು 3ನೇ ತಿಂಗಳಲ್ಲಿ ಅವರೆಲ್ಲ ಬರ್ತಾರೆ, ಅಲ್ಲೇ ಮೀಟಿಂಗ್ ಮಾಡ್ತೇವೆ. ಅಲ್ಲಿ ಅವ್ರ ಹತ್ರ ಹೇಳ್ತೇವೆ, ನೆಕ್ಸ್ಟ್ ತಿಂಗಳದ್ದು ಪ್ರಾಜೆಕ್ಟ್ ಸಹ ಹೇಳ್ತೇವೆ, ನೆಕ್ಸ್ಟ್ ತಿಂಗಳು ಇದು ಉಂಟು, ಹಾಗೆ ಎಲ್ಲರೂ ಇದು ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಆಗ ಮತ್ತೆ ಅದನ್ನೇ ಪೋಸ್ಟನ್ನು ಪುನಃ ನಾವು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹಾಕ್ತೇವೆ. ಕೆಲವರು ಅಮೌಂಟ್ ಅದಕ್ಕೆ ಟ್ರಸ್ಟಿಗೆ ಅಮೌಂಟ್ ಹಾಕ್ತಾರೆ. ಹಾಗೆ ಮಾಡಿ ಇದು ಮಾಡಿ ನಾವು. ಎಸ್, ಮತ್ತೊಂದು ವಿಚಾರ ಕೇಳ್ಬೇಕು ನಿಮ್ಮ ಹತ್ರ. ಯಾಕಂದ್ರೆ ಇಂತಹ ಟ್ರಸ್ಟ್ ಅನ್ನ ಮಾಡ್ಬೇಕಂದ್ರೆ ಏನೋ ಒಂದು ನಮ್ಗೆ ಸಮಸ್ಯೆ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಥವಾ ಯಾರಾದ್ರೂ ನಮ್ಮನ್ನ ಹೀಯಾಳಿಸಿರ್ತಾರೆ. ಈಗಾಗಲೇ ನೀವು ಹೇಳಿದ್ರಿ, ನಾವು ಮಾಡಿದಂತ ಸಂದರ್ಭದಲ್ಲಿ ನಮ್ಮನ್ನ ಹೀಯಾಳಿಸಿದ್ರು ಅಂತ. ಅದಕ್ಕೆ ಏನೋ ಒಂದು ಬಲವಾದಂತಹ ಕಾರಣ ಇರುತ್ತೆ. ನಾವು ಇಂಥದ್ದು ಮಾಡ್ಬೇಕು ಅಥವಾ ನಾವು ಜನರಿಗೋಸ್ಕರ ಇವತ್ತು ಇಂಥದ್ದು ಮಾಡ್ಬೇಕಂತ ಹೇಳಿದ್ರೆ, ನಾವು ಇವತ್ತು ಕಷ್ಟದಲ್ಲಿದ್ರೆ ಮಾತ್ರ ನಮ್ಗೆ ಇನ್ನೊಬ್ಬರ ಕಷ್ಟ ಏನಂತದ್ದು ಅರ್ಥ ಆಗುತ್ತೆ ಅನ್ನುವಂಥದ್ದು ನೀವು ಹೇಳಿದ್ರೆ. ಆದ್ರೆ ನಿಮ್ಗೆ ಅಂಥದ್ದು ಏನಾದ್ರು ಆಯ್ತಾ ಅಂತ? ನಮ್ದು ಮನೆ ಪ್ರಾಬ್ಲಮ್ ಜಾಸ್ತಿ ಇತ್ತು. ಮನೆವಂತೆ ನಮಗೆ ಮನೆಯಲ್ಲಿ ನಮ್ಮ ಅಕ್ಕ ಮತ್ತು ಮನೆಯಲ್ಲಿ 3 ಜನ ಇದು ಮಾಡಿದ್ರು. ನನಗೆ ಸಮಾಜ ಸ್ವಲ್ಪ ಸಹ ಹೆಲ್ಪ್ ಮಾಡಲಿಕ್ಕೆ ಬರಲಿಲ್ಲ. ನನಗೆ ಹಾಗೇನಾಯಿತು, ನಾನು ಬೇರೆ ಅದು ಸಂಘ ಇದು ಸಂಘ ನಮ್ಮ ಜಾತಿ ಸಂಘ ಎಲ್ಲ ಸಂಘ ಇದೆ, ಆದರೆ ನಮಗೆ ಕಷ್ಟ ಬರುವಾಗ ಯಾರು ಸಹ ಇಲ್ಲ. ಹಣ ಇದ್ದಾರೆ ಬರ್ತಾರೆ, ಹಿಂದೆ ಎಷ್ಟು ಜನ ಬೇಕಾದ್ರೆ ಬರ್ತಾರೆ, ಆದರೆ ಕಷ್ಟಕಾಲಕ್ಕೆ ಯಾರು ಸಹ ಬರಲಿಲ್ಲ. ನಾನು ಧರ್ಮ ಅದು ಧರ್ಮ ಇದು ಧರ್ಮ ಅಂತ ಹೇಳ್ತಾರೆ, ಆದರೆ ಕಷ್ಟ ಕಾಲದ ಇರುವವರಿಗೆ ಯಾರ್ದು ಹೆಲ್ಪ್ ಮಾಡಿ, ಯಾರು ಸಹ ಹೆಲ್ಪ್ ಮಾಡಿ. ಮನೆಯಲ್ಲಿ ಈಗ 4 ಜನ ಸತ್ತರು ಮನೆಯಲ್ಲಿ, ಯಾರು ಸಹ ಹೆಲ್ಪ್ ಮಾಡಲಿಲ್ಲ. ನನಗೆ ತುಂಬ ಇದು ಆಯಿತು. ರೆಕಾರ್ಡ್ ಸಹ
ತುಂಬ ನೆರೆಗಾರ ನಮ್ಮ ಗೆಳೆಯರು ಮಾತ್ರ ಬಂದರು ನನಗೆ. ನನ್ನ ಗೆಳೆಯ ಫ್ರೆಂಡ್ಸ್ ಅವರೆಲ್ಲ ಬಂದರು. ಮತ್ತು ಅಲ್ಲಿ ಒಂದು ಸಂಘಟನೆ ಇದ್ದಾರೆ, ಅವರೊಂದು ಬಂದರು ನನಗೆ. ಮತ್ತು ಒಂದು ನನ್ನ ಫ್ರೆಂಡ್ ತುಳು ಯೂತ್ ರಾಕ್ಸ್ ಅಂತ ಗಣಿದೇವಲ್ಲ, ಅವ್ರು ಸಹ ಬಂದು ನನಗೆ ಹೆಲ್ಪ್ ಮಾಡಿದರು. ಮತ್ತು ನನ್ನದು ಯಸ್ರಾಜ್ ಅಂತ ಇದ್ದರು, ಅವರು ಬೆಳ್ತಂಗಡಿಯವರು, ಅವರು ಬೆಂಗಳೂರಲ್ಲಿದ್ದು, ಅವರು ಸಹ ಹೆಲ್ಪ್ ಮಾಡಿ ನನಗೆ ತುಂಬ ಇದು ಮಾಡಿದ್ರು. ಪ್ರಶಾಂತ್ ಮದ್ದಡ್ಕ ಅವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದರು. ಹೆಲ್ಪ್ ಮಾಡಿ ಮತ್ತು ನಮ್ಮದು ರಮೇಶ್ ಬಂಗಿನ ಮಿಜಾರ್ ಅಂತ ಇದ್ದರು, ಅವರು ಸಹ ನಮ್ಮ ಮಕ್ಕಳಿಗೆ ಮಕ್ಕಳಿದ್ದಾರೆ, ಅಕ್ಕನ ಮಕ್ಕಳಿದ್ದಾರೆ 3 ಜನ ಚಿಕ್ಕ ಚಿಕ್ಕ ಮಕ್ಕಳು, ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆದರೆ ನನಗೆ ಏನು ಗೊತ್ತಾ, ನಾವೇ ಟ್ರಸ್ಟ್ ಓಪನ್ ಮಾಡುವಾಗ ನಮ್ಮ ಹತ್ರ ಕೆಲವು ಜನ ಬರ್ತಾರೆ, ನವೀನ ಅದು ಉಂಟು ನವೀನ ಅಲ್ಲಿ ಬಾ ಇಲ್ಲಿ ಬಾ ಅಂತ ಕರೀತಾರೆ. ಅದಕ್ಕೆ ಮತ್ತೆ ನಮ್ಮನ್ನು ಇದು ಮಾಡುವವರು ಇರಲಿ, ನಮ್ಮ ಹೇಳಿಸುವವರು ತುಂಬಾ ಜನ ಮಾಡಿದಿರ ಅನ್ನೋ ಕಾರಣಕ್ಕೋಸ್ಕರ ಏನಾದ್ರು ಸಮಸ್ಯೆ ಇದ್ರೆ ಈಗ ಜನ ನಿಮ್ಮ ಹತ್ರ ಬರ್ತಾರೆ. ಆದ್ರೆ ನೀವು ಕಷ್ಟದಲ್ಲಿದ್ದಾಗ ಯಾರು ಕೂಡ ಬರ್ಲಿಲ್ಲ ಅಂತ. ನಮ್ಗೆ ಈಗ ಹೇಳುದಾದ್ರೆ ನಮಗೆ ಮನೆ ಇಲ್ಲ, ನಾವು ಬೇರೆಯವರಿಗೆ ಹೆಲ್ಪ್ ಮಾಡೋ ಅದೇ ರೀತಿ ನಾವು ಬೇರೆಯವರಿಗೆ ಮಾಡುವ. ನಮ್ಮ ಕಷ್ಟ ನಾವು ನೋಡ್ತಾ ಇದ್ರೆ ಬೇರೆಯವರ ಕಷ್ಟ ನಮಗೆ ಅರ್ಥ ಆಗುದಿಲ್ಲ. ಅದೇ ಬೇರೆಯವರ ಕಷ್ಟವನ್ನು ಸ್ವಲ್ಪ ಅರ್ಥ ಮಾಡೋಣ ನಾವು ಅಂತ ಇದು ಮಾಡಿ ತುಂಬಾ ನಮ್ಗೆ ಸಪೋರ್ಟ್. ಅದು ನಮ್ಗೆ ಒಂದು ಮೊದಲೇ ನಾವು ಹೇಳ್ಬೇಕಾದ್ರೆ ಕಟೀಲಮ್ಮನ ಆಶೀರ್ವಾದ ಅಂತ ಹೇಳ್ಬೇಕು. ಮತ್ತೆ ಜನರಿಗೆ ನಮ್ಮ ಮೇಲೆ ನಂಬಿಕೆ ವಿಶ್ವಾಸ, ಎಲ್ಲಿದ್ದವ್ರು ಹೇಗೆ ಆದ್ರು ಅಂತ ಕೇಳುವ ಪ್ರಶ್ನೆ ಹೀಗೆ ಆಗಿ ನಿಜ. ಯಾಕಂದ್ರೆ ಜನಸೇವೆ ಜನಾರ್ದನ ಸೇವೆ ಅಂತ ನಾವು ಹೇಳ್ತೀವಿ. ನಿಜ, ಆ ಒಂದು ಮಾತು ನಮ್ಗೆ ಕೆಲವು ಸಂದರ್ಭದಲ್ಲಿ ನಿಜ ಅಂತ ಅನ್ಸುತ್ತೆ. ಎಸ್. ಹಾಗೇನೆ ನೀತು ಅವರೇ, ನೀವು ಕೂಡ ಇವರ ಒಂದು ಸಂಘಕ್ಕೆ ಆ ಸಂದರ್ಭದಲ್ಲಿ ಸೇರ್ಕೊಂಡ್ರಿ ಅಥವಾ ಅವ್ರು ಹೇಳಿದ ತಕ್ಷಣ ನೀವು ಅದನ್ನ ಒಪ್ಕೊಂಡ್ರಿ. ಆ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ನಿಸ್ತು ಅಂತ, ನಾವ್ ಜೊತೆಗೆ ಸೇರ್ಕೊಳ್ಬಹುದು ಅಥವಾ ನಮ್ಗೆ ಇದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ಬಹುದು ಅನ್ನುವಂಥದ್ದು ಏನಾದ್ರು ಆಯ್ತಾ? ಅಂದ್ರೆ ನಮ್ಗೆ ಮತ್ತು ನವೀನ್ ಪಿ ಮಿಜಾರಿಗೆ ಪರಿಚಯ ಇಲ್ಲ. ನಮ್ಗೆ ಪರಿಚಯ ಆದದ್ದೇ ಫೇಸ್ಬುಕ್ ಮುಖಾಂತರ. ಅಂದ್ರೆ ಒಂದು ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ, ಅಲ್ಲಿ ಮತ್ತು ನಮ್ದು ಇವರದ್ದು ಮುಖ ಪರಿಚಯ ಆಯ್ತು. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಯಾಕೆ ನಾವು ಕಷ್ಟದಲ್ಲಿದ್ದೇವೆ, ಯಾಕೆ ನಮ್ಗೆ ಈ ತರದೊಂದು ಟ್ರಸ್ಟ್ ಮಾಡಬಾರದು, ಮಾಡಿ ಸಮಾಜಕ್ಕೆ ಒಂದು ಕಾರ್ಯ ಮಾಡಬಾರದು ಅಂತ ನಾವು ಅಂದ್ಕೊಂಡು ಒಂದು 3 ತಿಂಗಳಿಂದ ಈ ಸಂಘಟನೆ ಒಂದು ಬಲಪಡಿಸಿ ಆಮೇಲೆ ಈ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ರಿಜಿಸ್ಟರ್ ಮಾಡಿ ಆಮೇಲೆ ಒಂದು ಈ ಸಮಾಜಕ್ಕೆ ನಾವು ಕಾರ್ಯ ಮಾಡ್ತಿದ್ದೇವೆ. ನಿಜ. ಎಸ್ ನೀತು ಅವ್ರೆ, ಇವತ್ತು ನಮ್ಮ ತುಳುನಾಡು ಅಂತ ಹೇಳಿದ್ರೆ ನಾವು ಬುದ್ಧಿವಂತರ ಜಿಲ್ಲೆ ಅಂತ ನಾವು ಕರಿತೀವಿ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ನಮಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ತುಳುನಾಡಿನಲ್ಲಿರುವಂತಹ ಸಂಘಟನೆಗಳು ಇವತ್ತು ಬೇರೆ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಇಷ್ಟೊಂದು ಸಂಘಟನೆಗಳನ್ನ ಇವತ್ತು ನೋಡೋದಿಲ್ಲ, ಟ್ರಸ್ಟ್ ಆಗಿರ್ಬೋದು, ಇದ್ಯಾವ್ದು ನಾವು ನೋಡೋದಿಲ್ಲ. ಹಾಗಾಗಿ ತುಳುನಾಡಿನ ಜನತೆ ನಿಮ್ಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು? ತುಳುನಾಡಿನ ಜನತೆ ತುಂಬಾ ಹೆಲ್ಪ್ ಮಾಡಿದ್ರು, ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಈಗ ನಾವು ಇಲ್ಲ ಇದು ನಾವು ನಿಜವಾಗಿ ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಕೆಲಸ ಮಾಡಿದ್ವಿ. ನಮಗೆ ದುಡಿಯದೇ ಅದು ಸಂಬಳ ಅಷ್ಟೇ ಸಿಗುದಿಲ್ಲ. ಆದ್ರೆ ಬೇರೆಯವರಿಂದ ಇಲ್ಲ, ನೀವು ಮುಂದೆ ಹೋಗಿ, ನಾವು ಹಿಂದೆ ಇರ್ತೇವೆ ನಿಮ್ಮದು ಹೊರಗಿನ ದೇಶ ಅಲ್ಲಿ ಅದು ಕೆಲಸ ಮಾಡಿ ಎಲ್ಲ ಅಲ್ಲಿ ಅವರು ಹೇಳ್ತಾರೆ, ನಾವು ಇಲ್ಲ ನೀವು ಎದುರೋಗಿ ನಾವು ಇದು ನಿಮಗೆ ಇದು ಮಾಡ್ತೇವೆ, ಸಪೋರ್ಟ್ ಮಾಡಿ, ನೀವು ಮುಂದೆ ಹೋಗಿ, ನೀವು ಏನು ಇದು ಮಾಡಬೇಡಿ, ಹಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ. ಎಸ್ ನೀತು ಅವರೇ, ನೀವು ಕೂಡ ಬೇರೆ ಬೇರೆ ಕೆಲಸಗಳನ್ನ ಈಗ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಸಂಘಟನೆಯಲ್ಲಿರೋರು ಎಲ್ಲರೂ ಕೂಡ ಇವತ್ತು ಟ್ರಸ್ಟ್ ನಲ್ಲಿರುವವರು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಅದೇ ಅದ್ರ ನಡುವೆ ನೀವು ಇಂಥ ಒಂದು ಸಮಾಜ ಸೇವೆ ಕೆಲಸ ಮಾಡ್ತಿದ್ರ, ನಿಮ್ಗೆ ಎಲ್ಲೋ ಒಂದು ಕಡೆ ಕಷ್ಟ ಅಂತ ಅನ್ಸಲ್ವ ಅಥವಾ ಹೇಗೆ ಅಂತ? ನೀವು ಹೇಗೆ ಇಂಥ ಒಂದು ಇದನ್ನ ಸರಿದೂಗಿಸ್ಕೊಳ್ತೀರಾ ಅಂತ? ಕಷ್ಟ ಅನಿಸುತ್ತೆ. ಯಾಕಂದ್ರೆ ನಾವು ಹುಟ್ಟಿದ ಮೇಲೆ ಇನ್ನೊಬ್ಬರಿಗೆ ನಾವು ನೆರವಾಗಿ ನಾವು ಸಾಯ್ಬೇಕು. ಯಾಕಂದ್ರೆ ಅವಾಗ ಮಾತ್ರ ಒಂದು ಬದುಕು ಸಾರ್ಥಕ ಅಂತ ಆಗಿರೋದು. ಯಾಕಂದ್ರೆ ನಮ್ಗೆ ಮತ್ತು ಈ ಸಮಾಜದಲ್ಲಿ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕೆಲವು ಸಂಘ ಸಂಸ್ಥೆಗಳು ನಮ್ಗೆ ಗೌರವಾರ್ಪಣೆ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಕೆಲಸವನ್ನು ನೋಡಿ ಒಂದು ಪ್ರೋತ್ಸಾಹ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ತುಂಬಾ ಖುಷಿ ಆಗ್ತದೆ. ಎಸ್. ಯಾಕಂದ್ರೆ ಇವತ್ತು ಸರ್ಕಾರಗಳೇ ಮಾಡದೇ ಇರುವಂತಹ ಕೆಲಸಗಳನ್ನ ಇವತ್ತು ಜನತೆ ಒಂದೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಟ್ರಸ್ಟ್ ಅನ್ನ ಮಾಡೋದ್ರ ಮೂಲಕ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ನಾವು ಗ್ರೇಟ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಚಾರ ನಾವು ನೋಡ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಜನರಿಗೆ ಹಣವನ್ನ ಕೊಡ್ಬೇಕು ಅಥವಾ ಇನ್ನೊಬ್ರಿಗೆ ನಾವು ಸಹಾಯ ಮಾಡ್ಬೇಕು ಅನ್ನುವಂತ ಮನಸ್ಸಿರುತ್ತೆ. ಆದ್ರೆ ಅವರಿಗೆ ಈ ಟ್ರಸ್ಟ್ ಆಗಿರ್ಬೋದು ಇದ್ರ ಮೂಲಕ ಒಂದು ಕೊಡ್ಲಿಕ್ಕೆ ಒಂದು ರೀತಿಯಲ್ಲಿ ಅವರಿಗೆ ಸಾಧ್ಯ ಆಗೋದಿಲ್ಲ. ಈಗ ನೀವು ಕಲೆಕ್ಟ್ ಮಾಡ್ತಿರುವಂತಹ ಹಣ ಆಗಿರ್ಬೋದು ಅಥವಾ ಅವರೇ ಮುಂದಾಗಿ ಬಂದು ಕೊಡ್ತಾರೆ, ನಿಮ್ಗೆ ಇಂಥದಕ್ಕೆ ಕೊಡಿ ನೀವು ಅನ್ನುವಂತ ಒಂದು ಇದರಲ್ಲಿ ಕೊಡಬಹುದು. ಆದ್ರೆ ಎಷ್ಟೋ ಜನಕ್ಕೆ ಅದನ್ನು ಕೂಡ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೇಗೆ ನಾವು ಮುಂದೆ ಹೋಗಿ ಕೊಡೋದು ಅಂತದ್ದು ಅಥವಾ ಯಾರಿಗೆ ಕೊಡ್ಬೇಕು ಅದು ಕೂಡ ಗೊತ್ತಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಈ ಒಂದು ಟ್ರಸ್ಟ್ ಮಾಡಿರುವಂತದ್ದು ಎಷ್ಟು ಜನತೆಗೆ ಉಪಯೋಗ ಆಗುತ್ತೆ ಅಂತ? ಅಂದ್ರೆ ಹೇಗಂದ್ರೆ ಇದು ಒಂದು ಫ್ಯಾಮಿಲಿಗೆ ಒಂದು 50,000 ಹಣದ ಅವಶ್ಯಕತೆ ಇರುತ್ತದೆ. ಒಬ್ಬ ಬಡವನಿಗೆ ಆ ಫ್ಯಾಮಿಲಿಗೆ 50,000 ಕೊಡ್ಲಿಕ್ಕೆ ಆಗಲ್ಲ. ಅಂದ್ರೆ ಈ ಟ್ರಸ್ಟಿಗೆ ಒಂದು ಅವನು 500 ರೂಪಾಯಿ ಕೊಟ್ಟರೆ ಕೂಡ ಒಂದು 100 ಜನ 500 ರೂಪಾಯಿ ಕೊಟ್ಟರು ಅಲ್ಲಿ 25,000 ಆಗುತ್ತೆ, 5,000 ಆಗುತ್ತೆ. ಆಗ ಆ ಒಂದು ಫ್ಯಾಮಿಲಿಗೆ ಇದು ನೆರವಾಗುತ್ತೆ. ಓಕೆ. ಎಸ್ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾವು ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ಅನ್ನ ತೆಕ್ಕೋಣ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ನಿಮಗಾಗಿ ನಾವು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇವತ್ತು ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಅನ್ನುವಂತಹ ಸಂಸ್ಥೆಯಿಂದ ಇವತ್ತು ಸಾಕಷ್ಟು ಜನರಿಗೆ, ಬಡ ಜನತೆಗೆ ಇವತ್ತು ನೆರವಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಗಮನಿಸಬಹುದು, ಇವತ್ತು ಎಷ್ಟೇ ಹಣ ಇದ್ರೂ ಕೂಡ ಅಂತದನ್ನ ಕೊಡುವಂತಹ ಮನಸ್ಸು ಇವತ್ತು ಜನತೆಗೆ ಬರೋದಿಲ್ಲ. ಆದ್ರೆ ಬಡತನದಲ್ಲೇ ಇರುವವರಿಗೆ ಇವತ್ತು ಬಡತನ ಅನ್ನುವಂಥದ್ದೇನು ಅಥವಾ ಅದರ ಒಂದು ಹಿಂದೆ ಯಾವ ರೀತಿ ಕಷ್ಟಗಳಿರುತ್ತೆ ಅನ್ನುವಂಥದ್ದು ಗೊತ್ತಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಡತನದಲ್ಲಿ ಇರುವಂತಹ ಯುವಕರೆಲ್ಲರೂ ಕೂಡ ಸೇರಿ ಒಂದು ಟ್ರಸ್ಟ್ ಅನ್ನ ಮಾಡಿರುವಂತದ್ದು ನಿಜಕ್ಕೂ ಕೂಡ ಸಂತಸ ಆಗುತ್ತೆ ಇದನ್ನ ನೋಡಿದ್ರೆ. ಇದ್ರ ಬಗ್ಗೆ ಇವತ್ತು ಎಷ್ಟು ಜನಕ್ಕೆ ಇವರು ಸಹಾಯವನ್ನ ಮಾಡಿದ್ದಾರೆ, ಹಾಗೆ ಇವರ ಒಂದು ಟ್ರಸ್ಟ್ ಅಲ್ಲಿ ಏನೆಲ್ಲ ಉದ್ದೇಶಗಳಿದೆ, ಗುರಿಗಳಿದೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಈಗಾಗಲೇ ನವೀನ್ ಪಿ ಅವರೇ, ಈಗಾಗಲೇ ನಾವು ಗಮನಿಸ್ತೀವಿ ಒಂದು ಕಡೆ ಒಂದು ಟ್ರಸ್ಟ್ ಅಂತ ಹೇಳಿದ್ರೆ ಒಂದಿಷ್ಟು ಉದ್ದೇಶಗಳಿರುತ್ತೆ, ಗುರಿ ಇರುತ್ತೆ, ನಾವು ಈ ರೀತಿ ಎಲ್ಲ ಮಾಡಬಹುದು ಅನ್ನುವಂತ ಒಂದು ಥಿಂಕಿಂಗ್ ಇರುತ್ತೆ. ಬಟ್ ನಿಮ್ದು ಯಾವ ರೀತಿಯಲ್ಲ ಒಂದು ಥಿಂಕಿಂಗ್ ಇದೆ ಅಂತ? ನಾವು ಮೊದಲು ಇದು ಮಾಡುವಾಗ ಇದು ಯಾರಿಗೆಲ್ಲ ಇದು ಬಡವರಿಗೆ, ಕಾಲು ಇದು ಆಕ್ಸಿಡೆಂಟ್ ಆದವರಿಗೆ, ಮತ್ತು ಹೀಗೆ ಕ್ಯಾನ್ಸರ್ ರೋಗ, ಇದು ಹಲವು ರೋಗಗಳು ನಮ್ಮ ಮನುಷ್ಯ ಜನ್ಮದಲ್ಲಿ ಹಲವು ರೋಗಗಳಿವೆ. ಹಾಗೆ ಹೆಲ್ಪ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದೆ. ಈಗ ನಮ್ದೊಂದು ಮನಸ್ಸಿದೆ, ಒಂದು ಆಶ್ರಮ ಮಾಡಬೇಕು ಅಂತ ನಾವು ಬಾರಿ ಇದು ಮಾಡ್ತಿದ್ವಿ, ತುಂಬ ಇದು ಮಾಡ್ತಿದ್ವಿ, ಹಾಗೆಲ್ಲ ಇದು ಮಾಡ್ತಿದ್ವಿ. ಅಮೌಂಟ್ ಒಟ್ಟಾಗಬೇಕು ಅಷ್ಟೇ. ನಿಜ ನಿಜ ನಿಜ. ಯಾಕಂದ್ರೆ ಬೆಳೀತಾ ಹೋದಂಗೆ ಒಂದು ಟ್ರಸ್ಟ್ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ಉತ್ತಮವಾದಂತಹ ಕೆಲಸ ಮಾಡುವಾಗ ಯಾವಾಗೂ ಕೂಡ ದೇವರು ಒಂದು ಕಡೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾರೆ. ನಿಜ. ಹಾಗೆ ನೀತು ಅವರೇ, ನಾವು ಗಮನಿಸಿದ್ವಿ ಈಗಾಗಲೇ ಬಂಟ್ವಾಳದಲ್ಲಿರುವಂತಹ ಕೆಲವು ಸಂದರ್ಭದಲ್ಲಿ ನೀವು ಹೆಲ್ಪ್ ಮಾಡಿದ್ದೀರಾ. ಹೀಗಾಗಿ ಯಾರೊಬ್ರು ಕ್ಯಾನ್ಸರ್ ಪೇಷಂಟ್ ಇದ್ರು ಅವ್ರ ಮನೆಯಲ್ಲಿ, ಅಂತವ್ರಿಗೆ ನೀವು ಯಾವ ರೀತಿಯಲ್ಲಿ ನೆರವಾದ್ರಿ ಅಂತ? ಅಂದ್ರೆ ನಾವು ಅದು ಮೊನ್ನೆ ಒಂದು 1 ವೀಕ್ ಆದದ್ದು ಅದೊಂದು ಮನೆಗೆ. ಅಂದ್ರೆ ನಮ್ಮ ಸಂಸ್ಥೆಯ ಅಲ್ಲೆಲ್ಲ ಕೆಲಸ ಇರುತ್ತೆ, ಮೇಸ್ತ್ರಿ ಕೆಲಸ, ಪೈಂಟ್ ಕೆಲಸ ಎಲ್ಲ ನಮ್ಮ ಸಂಸ್ಥೆಯ ಸೇವಾಮನ ಬಂದವರೇ ಹೋಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲ ಹಣವನ್ನು ಅಲ್ಲಿಗೆ ಆಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈ ಪ್ರತಿ ಟೈಮ್ ಅಲ್ಲಿ ನಮ್ಮ ಮೆಂಬರ್ಸ್, ಯಾಕಂದ್ರೆ ಅವರು ಕೂಡ ಕೆಲಸ ಮಾಡುವುದು, ಎಲ್ಲವನ್ನು ಅವರು ಸೇವೆಗೆ ಹಾಕಿದ್ರೆ ಅವರ ಮನೆ ಎಲ್ಲ ನೋಡ್ಬೇಕಲ್ಲ. ಹಾಗೆ ನಮ್ಮ ಸಂಸ್ಥೆಯ ಸೇವಾಮನ ಬಂದವರು ಅಲ್ಲಿ ಹೋಗಿ ವರ್ಕ್ ಎಲ್ಲ ಮಾಡಿದ್ದಾರೆ. ಬಂದು ಅಲ್ಲಿ ಬ್ಲಾಕ್ ಅನ್ನು ತೆಗೆದಿದ್ದಾರೆ, ಸೀಟ್ ಅನ್ನು ತೆಗೆದಿದ್ದಾರೆ, ಪೈಂಟಿಂಗ್ ಕೊಟ್ಟಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಆ ಮುಖಾಂತರ ಸೇವೆಯನ್ನು ಮಾಡಿದ್ದಾರೆ. ಓಕೆ. ಫಸ್ಟ್ ಈಗಾಗಲೇ ನೀವೊಂದು 15,000 ನಮ್ಮ ಅಕೌಂಟಿಗೆ ಬಂತು, ಅದು ಫಸ್ಟ್ ಪ್ರಥಮವಾಗಿ ನಮಗೆ ಕಲೆಕ್ಟ್ ಆದಂತ ಹಣ ಅಂತ ಹೇಳಿದ್ರೆ, ಆ ಒಂದು ಹಣವನ್ನ ನೀವು ಯಾರಿಗೆ ನೆರವಾರ್ಲಿಕ್ಕೆ, ದಾನಿಗಳಿಗೆ ನೀವು ಸಹಾಯ ಮಾಡಿದ್ರಿ? ಅದು ಅಹಮದಾಬಾದ್ ಅಂತ ಅವರು ಬೈಕ್ ಆಕ್ಸಿಡೆಂಟ್ ಆಗಿ ಇದಾಗಿತ್ತು, ಕಾಲಿದಾಗ. ಅದಕ್ಕೆ ನಾವೇ ಕೇಳಿದೆ ಅವ್ರ ಹತ್ರ, ನೀವು ಕೇಸ್ ಎಲ್ಲ ಮಾಡ್ಲಿಲ್ವಾ ಅಂತ. ಅದಕ್ಕೆ ಏನು ಮಾಡಲಿಲ್ಲ ನಾವು ಅಂತ ಹೇಳಿದ್ರು. ಅವ್ರಿಗೆ ಏನಂತ ಗೊತ್ತಿಲ್ಲ, ಏನು ಮಾಡಬೇಕು, ಏನು ಇದು ಮಾಡ್ಲಿಕ್ಕೆ ಅಂತ ಗೊತ್ತಿಲ್ಲ. ನಾವಾಗೆ ನಮಗೊಂದು ಅವರು ಹೇಳಿದ್ರು, ಅದು ನಮಗೆ ಮನವಿ ಒಂದು ಬಂದಿತ್ತು ಹೀಗೆ ಮಾಡಿ ಅಂತ. ಅದು ಮೊದಲದು ಸಹ ಮೊದಲದು ಮಾಡಿದಾಗ ಅಲ್ಲಿ ಹೋಗಿದ್ದ ನಂತರ ಅವರಿಗೆ ನೋಡಿದೆ, ಮನೆಯೆಲ್ಲ ನೋಡಿದೆ. ಅಲ್ಲಿ ನೋಡಿದಾಗ ಅವರು ತುಂಬ ಕಷ್ಟದಲ್ಲಿದ್ದಾರೆ. ಕಷ್ಟದಲ್ಲಿದ್ದರೆ ಮತ್ತೆ ನಾವು ಟ್ರಸ್ಟಿಗೆಲ್ಲ ಬಂದ ಅಮೌಂಟನ್ನು ಅವರಿಗೆ ಚೆಕ್ ಕೊಟ್ಟರೆ, ಟ್ರಸ್ಟಿದ ಅಕೌಂಟ್ ಚೆಕ್ ಉಂಟು, ಅದನ್ನು ಚೆಕ್ಕನ್ನು ಕೊಟ್ಬಿಡಿ, 15 ಸಾವಿರ ಚೆಕ್ ಕೊಡಿ. 15 ಸಾವಿರ ಚೆಕ್ ಸಹ ಅವರಿಗೆ ಕೊಟ್ಟು ಬಿಟ್ಟಿದ್ದೀನಿ. ಇಲ್ಲದ್ರೆ ನಾವೇನು ಮಾಡ್ತೇವೆ, ಟ್ರಸ್ಟಿಗೆ ತಿಂಗಳಿಗೆ ಬರುವ ಅಮೌಂಟಲ್ಲಿ ಸ್ವಲ್ಪ ಅಮೌಂಟ್ ಟ್ರಸ್ಟಲ್ಲಿ ಇಟ್ಕೊಂಡು ಮತ್ತೆ ಈಗ ಹೆಲ್ಪ್ ಮಾಡ್ತಿದ್ವಿ. ನೀತು ಅವರೇ, ಈಗಾಗಲೇ ನೀವು ಎಷ್ಟು ಜನಕ್ಕೆ ಇಂತಹ ಒಂದು ಸಹಾಯವನ್ನ ಮಾಡಿರ್ಬೋದು? ಒಂದು ಟೋಟಲ್ ನಮ್ದು ಸೇವಾ ಜನಕ್ಕೆ ಒಂದು 57 ಆಯ್ತು. ಒಂದು 50 ಕುಟುಂಬಕ್ಕೆ ನಾವು ಇಷ್ಟರವರೆಗೆ ಸಹಾಯ ಮಾಡಿದೆ. ಒಂದು 7 ಸ್ಕೂಲಿಗೆ. ಈಗ ಯಾಕಂದ್ರೆ ಎಲ್ಲರಿಗೆ ನಾವು ಹಣ ಕೊಟ್ಟು ಅವರನ್ನು ಶ್ರೀಮಂತರ ಮಾಡ್ಲಿಕ್ಕೆ ಆಗಲ್ಲ. ಅವರಿಗೆ ಒಂದು ಉತ್ತಮವಾದ ವಿದ್ಯೆ ಕೊಟ್ಟು ಅವರನ್ನು ಶ್ರೀಮಂತರ ಹಾಗೆ ಮಾಡೋದು. ಯಾಕಂದ್ರೆ ಈ ಸಲ ನಾವು 2 ಸ್ಕೂಲಿಗೆ ಉಚಿತವಾಗಿ ಬುಕ್ ವಿತರಣೆ ಮಾಡಿದ್ದೇವೆ. ಓಕೆ. ಇನ್ನು ಬೇರೆ ಬೇರೆ ಯಾವ ರೀತಿಯ ಸಮಸ್ಯೆಗಳಿರೋರಿಗೆಲ್ಲ ನೀವು ಸ್ಪಂದನೆ ಮಾಡಿದ್ರಿ ಅಂತ? ಕ್ಯಾನ್ಸರ್, ಕಿಡ್ನಿ ಪ್ರಾಬ್ಲಮ್, ಮತ್ತೆ ನಿಮೋನಿಯಾ, ಜ್ವರ, ಹೃದಯ ಸಂಬಂಧಿ ಕಾಯಿಲೆ, ಹಾಗೆಲ್ಲ. ಮತ್ತೆ ನಮ್ದು ಎಷ್ಟೊಂದು ಪ್ಲಾನ್ ಹಾಕಿದ್ದೇವೆ, ವೈದ್ಯಕೀಯ ಶಿಬಿರ ಮಾಡುವುದು, ಮತ್ತೆ ಆಶ್ರಮ ಮಾಡುವುದು, ಹಾಗೆಲ್ಲ ಪ್ಲಾನ್ ಮಾಡಿದ್ವಿ. ಆ ರೀತಿ ಎಲ್ಲ ಮಾಡಿ ಒಂದ್ ಕಡೆ ಸೇವೆ ಮಾಡ್ಬೇಕಂತ. ನೀವು ಹೇಳಿದ್ರಿ ಈಗ ಕ್ಯಾನ್ಸರ್ ರೋಗ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ರೋಗಗಳಿಗೆ ನಾವು ಚಿಕಿತ್ಸೆನ ಕೊಟ್ವಿ ಅಂತ, ಅಂದ್ರೆ ನೆರವಾದ್ವಿ ಅಂತ. ನಿಮ್ಗೆ ಅತ್ಯಂತ ಕಷ್ಟ, ಇವರು ತುಂಬಾ ಬಡತನದಲ್ಲಿದ್ರು ಅನ್ನುವಂಥದ್ದು ನಿಮ್ಮ ಒಂದು ಸೀನಲ್ಲಿ ಯಾವ್ದಿತ್ತು ಅಂತ ನೀವು ನೋಡಿದಾಗ? ಲಾಸ್ಟ್ ಟೈಮ್ ಒಂದು ಮಡಿಕೇರಿಯದ್ದೊಂದು ಕುಟುಂಬ ಇತ್ತು, ಅವರಿಗೆ ಒಂದು ಬ್ರೈನ್ ಟ್ಯೂಮರ್ ಸಮಸ್ಯೆ ಇತ್ತು. ಅವರಿಗೆ ಬ್ಯಾಂಗ್ಳೂರಲ್ಲಿ ಹೋಗಿ ಆಪರೇಷನ್ ಮಾಡಬೇಕಿತ್ತು. ಬಟ್ ಅವ್ರ ಹತ್ರ ಅಷ್ಟು ಹಣ ಅವ್ರ ಹತ್ರ ಇರಲಿಲ್ಲ. ನಮ್ಗೆ ನಮ್ಮ ಟ್ರಸ್ಟ್ ನ ಒಬ್ರು ಸದಸ್ಯರಿದ್ರು, ಅವರು ಕಾಸರಗೋಡ್ನವರು, ಮಂಜುನಾಥ್ ಅಂತ. ಅವ್ರು ನಮ್ಗೆ ಮನವಿ ಕೊಟ್ರು. ಆ ಮನವಿಯನ್ನು ನಾವು ಪರಿಶೀಲಿಸಿ, ಯಾಕಂದ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಮ್ಮ ಟ್ರಸ್ಟ್ ನ ಕೆಲವು ನಿಬಂಧನೆಗಳಿದೆ, ಅದನ್ನ ನಾವು ಒಪ್ಪಿಕೊಂಡ್ರೆ ಮಾತ್ರ ನಾವು ಅವ್ರಿಗೆ ಹೆಲ್ಪ್ ಮಾಡುದು. ಆ ನಿಬಂಧನೆ ಒಪ್ಪಿಕೊಂಡ್ರು. ಮತ್ತೆ ಅವರಿಗೆ ನಾವು ನಮ್ಮ ಸಂಸ್ಥೆಯಿಂದ 35,000 ಸಹಾಯಧನ ಮಾಡಿದೆ. ಈಗ ಅವರು ಹುಷಾರಾಗಿದ್ದಾರೆ. ಓಕೆ. ನೀವ್ ಹೇಳಿದ್ರೆ ಈಗಾಗಲೇ ನಾವು ಅವರಿಗೆ ಸಹಾಯ ಮಾಡಿದ್ವಿ ಅಂತ. ಈ ತರ ಕಷ್ಟದಲ್ಲಿರುವವರು ನಿಮ್ಮನ್ನ ಯಾವ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಬಂದು? ಕಾಂಟ್ಯಾಕ್ಟ್ ಅದೇ ನಮ್ಮ ಸಂಸ್ಥೆಯ ಮೆಂಬರ್ ಹೇಳ್ಬೇಕು.
ಹೀಗೆ ಒಂದು ಕಡೆ ಹೆಲ್ಪ್ ಉಂಟಂತ. ಇಲ್ಲ ನಾವು ಹೊರಗಡೆಯವರು ನನಗೆ ಅಥವಾ ಇವರಿಗೆ ನಮ್ಮ ಸಂಸ್ಥೆಯ ಪ್ರತಿ ಯಾರಾದ್ರೂ ಮೆಂಬರ್ಗಿದ್ರೆ ಹೀಗೆ ಒಂದು ಈ ಊರಲ್ಲಿ ಕಷ್ಟದ ಒಂದು ಫ್ಯಾಮಿಲಿ ಇದೆ, ನಿಮ್ ಕಡೆಯಿಂದ ಏನಾದ್ರೂ ಸಹಾಯ ಆಗ್ಬಹುದಂತ. ಆವಾಗ ನಾವು ಹೇಳ್ತೇವೆ, ಒಂದು ಜಸ್ಟ್ ನಮ್ಗೆ ಸಂಸ್ಥೆಗೆ ಒಂದು ಮನವಿ ಬರೆಯಿರಿ, ನಾವು ಆ ಮನವಿಯನ್ನು ಪರಿಶೀಲಿಸಿ ಮತ್ತೇನಾದ್ರೂ ಹೇಳ್ತೇವೆ ಅಂತ ಹಾಗೆ ಹೇಳುದು. ಓಕೆ, ಆ ರೀತಿ ನೀವು ಒಂದು ನೋಡ್ತೀರಾ ಯಾವ ಸಮಸ್ಯೆಗಳು ಅಂತ ಪರಿಶೀಲಿಸಿ ನಂತರ. ಯಾಕಂದ್ರೆ ಅವರದ್ದು ಬ್ಯಾಕ್ ಗ್ರೌಂಡ್ ಎಲ್ಲ ನಾವು ನೋಡ್ತೇವೆ. ಯಾಕಂದ್ರೆ ನಾವು ಹಣ ಕೊಟ್ಟದ್ದು ಅವರಿಗೆ ಒಂದು ಉತ್ತಮ ರೀತಿಯಲ್ಲಿ ಯೂಸ್ ಆಗ್ಬೇಕು. ಅದನ್ನು ಯೂಸ್ ಮಾಡಿದ್ರೆ ನಾವು ಕೊಟ್ಟು ಏನು ಪ್ರಯೋಜನ ಇಲ್ಲ. ನಿಜ ನಿಜ ನಿಜ. ಓಕೆ, ಹಾಗೆ ನೀವು ಹೇಳಿದ್ರೆ ಈಗಾಗಲೇ ನಿಮ್ಮನ್ನ ಯಾರೋ ಒಂದು ಎಷ್ಟೋ ಜನ ಇವತ್ತು ಕಷ್ಟದಲ್ಲಿ ಇರ್ಬೋದು, ಆದ್ರೆ ನಿಮ್ಮನ್ನ ಈ ಒಂದು ಟ್ರಸ್ಟ್ ಅನ್ನ ಇವತ್ತು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕಂತ? ಯಾಕಂದ್ರೆ ನಮ್ದು ನಂಬರ್ ಇದೆ, ಇಲ್ಲಾಂದ್ರೆ ನಮ್ದು ಫೇಸ್ಬುಕ್ ಗ್ರೂಪ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಅದರ ಮುಖಾಂತರ ಸಂಪರ್ಕಿಸಬಹುದು. ಅಥವಾ ನನ್ನದು ಫೇಸ್ಬುಕ್ ಐಡಿ ಇದೆ, ನಿಮ್ಮ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಅನ್ನುವಂತ ಒಂದು ಫೇಸ್ಬುಕ್ ಗ್ರೂಪ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಅಥವಾ ನನ್ನ ಫೇಸ್ಬುಕ್ ಐಡಿ ಇದೆ, ನವೀನ್ ಪಿ ಮೇಜರ್ ಅಂತ ಫೇಸ್ಬುಕ್ ಐಡಿ ಇದೆ, ಅದರ ಮುಖಾಂತರ ಕೂಡ ಸಂಪರ್ಕಿಸಬಹುದು. ಇಲ್ಲ ನಾವು ಫೇಸ್ಬುಕ್ ಅಲ್ಲಿ ನಮ್ದು ಟ್ರಸ್ಟ್ ನ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇವೆ, ಅದರ ಮುಖಾಂತರ ಕೂಡ ಸಂಪರ್ಕಿಸಬಹುದು. ಇಲ್ಲಾಂದ್ರೆ ಅವರಿಗೆ ನಮ್ಮ ಸಂಸ್ಥೆಗೆ ಧನ ಸಹಾಯ ಮಾಡುದಿದ್ರೆ ನಮ್ಮ ಅಕೌಂಟ್ ನಂಬರ್ ಇದೆ ಟ್ರಸ್ಟ್ ನದ್ದೇ, ಜಾಯಿಂಟ್ ಅಕೌಂಟ್, ಅದೇ ಕೂಡ ಅವರು ಸಹಕಾರ ಮಾಡಿ ಹಣ ಹಾಕ್ಬಹುದು. ಓಕೆ, ಇದುವರೆಗೆ ಯಾರಾದ್ರೂ ಅಂದ್ರೆ ಈಗ ನೀವು ಹೇಳ್ದ ಹಾಗೆ ಎಷ್ಟೋ ಜನ ನಮ್ಗೆ ಹಣ ಕೊಡ್ಬೇಕಂತ ಇರುತ್ತೆ ಅಂತ ನಾ ಹೇಳ್ದೆ ಈಗಾಗಲೇ, ಅಂತವರಿಗೆ ಇವತ್ತು ನಿಮ್ ಮೂಲಕ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಅಂತವ್ರು ನಿಮ್ಮನ್ನ ಯಾವ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ಗೆ ನಿಮ್ಮ ಸಂಸ್ಥೆಗೆ ಇಷ್ಟು ಹಣವನ್ನು ನಾವು ಕೊಡ್ತೀವಿ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೊಡಬಹುದಂತ ಕೊಡೋರಿದ್ರೆ? ಲಾಸ್ಟ್ ಟೈಮು ಅದೇ 1 ವೀಕ್ ಆದದ್ದು, ನಮ್ಮೊಂದು ಮನೆದು ಸಮಸ್ಯೆ ಇತ್ತು ಅಂತ ಹೇಳಿದ್ದೇನೆ. 1 ವೀಕ್ ಅಲ್ಲಿ ನಾವು ಡೊನೇಟ್ ಮಾಡಿದ್ದೇವೆ. ಆ ಮನೆಗೆ ಒಬ್ರು ದಿನೇಶ್ ಕೋಟೆನ್ ಅಂತ, ಅವರು ಮಂಗಳೂರಿನ ಪದವಿನಂಗಡಿ ಅವರು ನಮ್ಗೆ ಫೇಸ್ಬುಕ್ ಮುಖಾಂತರ ಕಾಂಟ್ಯಾಕ್ಟ್ ಆಗಿ ಆ ಮನೆಯ ಖರ್ಚಿಗಾಗಿ, ಆ ಮನೆ ಕಟ್ಟಲಿಕ್ಕಾಗಿ ಒಂದು 10,000 ರೂಪಾಯಿ ನಮ್ಮ ಟ್ರಸ್ಟ್ ಅಕೌಂಟ್ಗೆ ಹಾಕಿದ್ರು. ತುಂಬಾ ಖುಷಿಯಾಗಿದೆ. ಮತ್ತೆ ಕೆಲವು ಮಂದಿ ಇದ್ದಾರೆ ಹೊರ ದೇಶದಲ್ಲಿದ್ದು ನಮ್ಮ ಸಂಸ್ಥೆಗೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಅವ್ರು ಪ್ರತಿ ತಿಂಗಳು ಒಂದು 5,000, 2,000, 3,000 ಹೀಗೆ ಹಣವನ್ನು ಹಾಕ್ತಿರ್ತಾರೆ. ಯಾಕಂದ್ರೆ ನಾವು ಕೇಳುವುದಿಲ್ಲ ಅವ್ರ ಹತ್ರ, ತನ್ನಂತಾನೆ ಅವರು ಹಣ ಹಾಕಿ ನಮ್ಗೆ ಸಹಕಾರ ಮಾಡ್ತಾರೆ. ಓಕೆ, ನೀವು ಇಷ್ಟು ದಿನದಲ್ಲಿ ಒಂದು ಈಗಾಗಲೇ ಒಂದು 57 ಜನಕ್ಕೆ ನಾವು ಸಹಾಯವನ್ನ ಮಾಡಿದ್ರಿ ಅಂತ ಹೇಳಿದ್ರಿ. ಆದ್ರೆ ನಿಮ್ಗೆ ಈ ಒಂದು ಹಣ ಈಗ ಇಂಥ ಒಂದು ಕಷ್ಟದಲ್ಲಿದ್ದಾರೆ, ನಿಮ್ಗೆ ಸಾಕಷ್ಟು ಜನ ಕಷ್ಟದಲ್ಲಿರುವವರು ಇವತ್ತು ಬರಬಹುದು. ಯಾಕಂದ್ರೆ ಇವತ್ತು ಕೇವಲ 1-2 ಕಷ್ಟದಲ್ಲಿರುವಂತವ್ರು ಬರುವುದು, ಅಥವಾ ನೀವು ಮತ್ತೆ ಹಣ ಕುಡಿ ಇಡುವಂಥದ್ದು, ಬಂದ ತಕ್ಷಣ ಕೊಡುವಂಥದ್ದು ಆ ರೀತಿ ನಿಮ್ಗಿಲ್ಲ. ಯಾಕಂದ್ರೆ ಎಷ್ಟೋ ಜನ ಬರ್ಬೋದು ಇವತ್ತು ನಮ್ಗೆ ಕಷ್ಟ ಇದೆ ಅನ್ನುವಂಥದ್ದನ್ನ ಹೇಳ್ಕೊಂಡು. ಆ ಸಂದರ್ಭದಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಯಾಕಂದ್ರೆ ಒಬ್ಬರಿಗೆ ಕೊಡದಿದ್ರೆ ಇನ್ನೊಬ್ಬರಿಗೆ ಕೊಡ್ಬೇಕಾಗುತ್ತೆ, ನಿಮ್ಗೆ ಎಲ್ರಿಗೂ ಕೊಡ್ಬೇಕಂತ ಮನಸ್ಸಿರುತ್ತೆ, ಬಟ್ ಹಣ ಅವಾಗ ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀರಾ? ಏನಂದ್ರೆ ನಮ್ಗೆ ಮನವಿ ಬರ್ತಾನೆ ಇರುತ್ತೆ. ಯಾಕಂದ್ರೆ ಬೇರೆಯವರು ನಮ್ಗೆ ಈಗ ಹೆಲ್ಪ್ ಮಾಡಿ ಅಂತ ಮನವಿ ಬರ್ತಾನೆ ಇರುತ್ತೆ. ಮೊದಲು ಬಂದ ಮನವಿಯಲ್ಲಿ ಅದು ಕಂಡೀಷನ್ ಒಂದು ವೇಳೆ ಜೋರಿದ್ರೆ ನಾವು ಅದಕ್ಕೆ ಮೊದಲಾಗಿ ಮಾನ್ಯತೆ ಕೊಡ್ತೇವೆ. ಓಕೆ, ನವೀನ್ ಪಿ ಅವರೇ, ಈಗಾಗಲೇ ನೋಡಿದ್ರಿ ಸಾಕಷ್ಟು ವಿಚಾರ ಆಯ್ತು, ನೀವು ಹೇಳಿದ್ರಿ ಈಗಾಗಲೇ ಅತ್ಯಂತ ಕಷ್ಟದಲ್ಲಿ ಬಂದಿವತ್ತು ಈ ಟ್ರಸ್ಟ್ ಅನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು, ಇನ್ನೂ ಕೂಡ ನಮ್ಗೊಂದು ಆಶ್ರಮವನ್ನ ಸ್ಥಾಪಿಸಬೇಕನ್ನುವಂಥ ಒಂದು ಮನಸ್ಸಿದೆ ಅಂತ. ಆ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಈಗಾಗಲೇ ಎಷ್ಟೋ ಕಡೆ ನೀವು ಬೆಳ್ತಂಗಡಿ ಆಗಿರ್ಬೋದು, ಈ ಎಲ್ಲ ಕಡೆ ಇವತ್ತು ಮನೆ ಇದ್ದವರಿಗೆ ಮನೆ ಕೊಟ್ಟಿದ್ದೀರಾ. ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ಅವ್ರು ನಿಮ್ಗೆ ಯಾವ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ? ಅವ್ರು ಹೇಳ್ತಾರೆ, ನಮ್ಗೆ ಸರ್ಕಾರದಿಂದ ನಮ್ಗೆ ಯೋಜನೆ ಸಿಗ್ಬೇಕಾದ್ರೆ ಅದಕ್ಕೆ ಹೋರಾಟ ಅಲ್ಲಿ ಹೋಗ್ಬೇಕು, ಒಂದು ಕಂದಾಯ ಇದಕ್ಕೆ ಹಾಗೆಲ್ಲ ಹೋಗ್ಬೇಕು. ಆದ್ರೆ ನಿಮ್ಮಲ್ಲಿ ಬಂದು ಒಂದು ಮನವಿ ಕೊಟ್ಟು ನೀವು ಬಂದು ನಮ್ಮ ಮನೆಯನ್ನು ಚೆಕ್ ಮಾಡಿ ಈಗ ಮಾಡಿ ಕೊಡ್ತೇವೆ ಅಂತೇಳಿ ನೀವು ಭರವಸೆ ಕೊಟ್ಟ ಮೇಲೆ ನಾವು ಮಾಡಿ ಕೊಡ್ತೀರಿ, ನಿಮ್ಮದು ತುಂಬಾ ನಮಗೆ ಇದು ಉಂಟು. ಇಲ್ಲದೆ ಬೇರೆ ಯಾವುದೇ ನೀವು ನೋಡಿ ಸರ್ಕಾರದ ಯೋಜನೆಗಳುಂಟು, ಹಲವು ಉಂಟು, ಅದು ಬಡವರಿಗೆ ತಲುಪುವುದಿಲ್ಲ. ಯಾವುದೇ ಯೋಜನೆ ಆಗಲಿ, ಇದು ಆರೋಗ್ಯದ ವಿಷಯದಾಗ್ಲಿ, ಯಾರಿಗೆ ಸಹ ಬಡವರಿಗೆ. ಮೊನ್ನೆ ಒಂದು ವಿಷಯ ಒಂದಾಯ್ತು, ಈಗಲೇ ಒಂದು ಬಡವ ಅದು ವಾಜಪೇಯಿ ಸ್ಕೀಮ್ ಇದು ಯೋಜನೆ ಆಯಿತು. ಅಲ್ಲಿ ತನ ಹಾಸ್ಪಿಟಲ್, ಯಾವುದು ಹಾಸ್ಪಿಟಲ್ ಅಂತ ಹೇಳಲ್ಲ, ಅಲ್ಲಿ ಒಂದು ಹಾಸ್ಪಿಟಲ್ ಅವರಿಗೆ ಇದು ಮಾಡಿದ್ರು, ಚೆಕ್ ಎಲ್ಲ ಮಾಡಿದ ಅದು ವಾಜಪೇಯಿ ಸ್ಕೀಮ್ ಮುಗಿದ ನಂತರ ನೀವು ಹೋಗಿ ಮನೆಗೆ ಹೋಗಿ ಇವರು ಏನು ಮಾಡ್ಲಿಕ್ಕೆ ಆಗ್ತದೆ, ಅವ್ರು ನಮ್ಮಲ್ಲಿಗೆ ಬಂದರು. ಈಗ ಅವರಿಗೆ ಸಹ ನಾವು ಇದು ಹೆಲ್ಪ್ ಮಾಡ್ತಿದ್ದೇವೆ. ಎಸ್, ಈಗಾಗಲೇ ಒಂದು ಕಡೆ ನೀತು ಅವ್ರು ಹೇಳಿದ್ರು ಸಾಕಷ್ಟು ನಿಬಂಧನೆಗಳಿರುತ್ತೆ ನಮ್ಮದು ಒಂದು ಫಾಲೋ ಮಾಡ್ಬೇಕಂತ ಹೇಳಿದ್ರೆ, ಏನೆಲ್ಲ ನಿಬಂಧನೆಗಳಿರುತ್ತೆ? ಟ್ರಸ್ಟ್ ಇದ್ದು ನಮ್ಮದು 3 ತಿಂಗಳಿದು ಮೆಂಬರ್ ಆಗಬೇಕು, ಟ್ರಸ್ಟ್ ಮೆಂಬರ್ ಆಗಬೇಕು. ಟ್ರಸ್ಟ್ ಅವರು ನಮಗೆ ಈಗೆಲ್ಲ ಅಮೌಂಟ್ ಕೊಡ್ಬೋದು, ಟ್ರಸ್ಟ್ ಅಕೌಂಟಿಗೆ ಹಾಕ್ಬೋದು. ನಮ್ಮ ಪರಿಚಯದ ಸ್ನೇಹಿತರಲ್ಲಿ ಅಥವಾ ನಮ್ಮ ಪರಿಚಯದ ರಿಸಿಪ್ಟ್ ಬುಕ್ ಉಂಟು, ಟ್ರಸ್ಟ್ ಇದ್ದ ರಿಸಿಪ್ಟ್ ಬುಕ್ ಉಂಟು, ಅದಕ್ಕೆ ಹಾಕ್ಬೋದು, ಟ್ರಸ್ಟ್ ಅಕೌಂಟಿಗೆ ಹಾಕ್ಬೋದು. ಮತ್ತು ನಮ್ಮನ್ನೇ ನೇರವಾಗಿ ಮೀಟ್ ಆಗ್ಬೋದು. ಮತ್ತು ತಿಂಗಳ 3ನೇ ಪ್ರಾಜೆಕ್ಟ್ ಇದೆ ಟ್ರಸ್ಟ್ ಇದ್ದು, ಅದು ಎಲ್ಲಿ ಅಂತ ಹೇಳ್ತೇವೆ, ಎಲ್ಲಿ ಟೈಮ್ ಎಲ್ಲ ಹೇಳ್ತೇವೆ, ಅಲ್ಲಿ ಬಂದು ನಮ್ಮನ್ನು ಮುಖಾಂತರ ಅದು ಇದು ಮಾಡಬೇಕು, ಭೇಟಿ ಆಗ್ಬೋದು, ಹಾಗೆಲ್ಲ ಮಾಡ್ಬೋದು. ಓಕೆ, ಹಾಗೆ ನಿಮಗೆ ಈಗ ಆಲ್ಮೋಸ್ಟ್ ಆಲ್ 250 ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ರಿ, ಅಂದ್ರೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆಯಾ ಸಂಖ್ಯೆ? ಹೇಗೆ ಜಾಸ್ತಿ ಆಗ್ತಿದ್ದಾರೆ ದಿನದಿಂದ ದಿನಕ್ಕೆ? ಮೊದಲು ಅದುವೇ 15 ಜನ ಅಂದ್ರೆ 25 ಮಂದಿ ಇದ್ರು, 20 ಮಂದಿ ಅದುವೇ ಹೆಚ್ಚೆಚ್ಚು ಆಗದೆ ಆಗಿ ಈಗ 250 ಮಂದಿ ಇದ್ದಾರೆ. ಓಕೆ, ಏನು ಒಂದು ಟ್ರಸ್ಟ್ ಅಲ್ಲಿ ಏನು ಒಳ ಮನಸ್ಸು ಆತರ ಏನು ಬರಲಿಲ್ಲ? ಇಲ್ಲ, ಒಳ ಮನಸ್ಸು ಎಲ್ಲ ಸರಿ ಇದ್ದಾರೆ. ಮತ್ತೆ
ಏನಂದರೆ ನಮ್ಮಲ್ಲಿ ಟ್ರಸ್ಟಲ್ಲಿ ನೀವು ಇಷ್ಟೇ ಕೊಡಬೇಕಂತೇನಿಲ್ಲ, ನಿಮಗೆ ಇಷ್ಟ ಬಂದು ಕೊಡಿ ಅಂತ. ನಿಮಗೆ ಪ್ರಾಬ್ಲಮ್ ಇದ್ದರೆ ಹೇಳಿ ಅಷ್ಟೇ, ನಾವು ಹೇಳೋದು ನಿಮಗೆ ಪ್ರಾಬ್ಲಮ್ ಇದ್ದರೆ ಹೇಳಿ, ಇಷ್ಟ ಬಂದಷ್ಟು ಕೊಡಿ ಅಂತ. ಕೆಲವರು 100 ರೂಪಾಯಿ ಕೊಡುವವರು ಸಹ ಇದ್ದಾರೆ, ಅದಕ್ಕಿಂತ ಹೆಚ್ಚು ಕೊಡುವವರು ಸಹ ಇದ್ದಾರೆ. ಎಲ್ಲರೂ ನಾವು ಏನು ಸಹ 100 ರೂಪಾಯಿ ಕೊಟ್ಟವನ ಆಗಲಿ 10,000 ಕೊಟ್ಟವನು ಎಲ್ಲರೂ ನಮಗೆ ಒಂದೇ ರೀತಿ, ಅವನನ್ನು ಹೆಚ್ಚಿಗೆ ಇವನನ್ನು ಹೆಚ್ಚು ನೋಡಲಿಕ್ಕೆ ಇಲ್ಲ, ಎಲ್ಲರೂ ಒಂದೇ ನಮ್ಮ ಟ್ರಸ್ಟಲ್ಲಿ, ನಮ್ಮ ಟ್ರಸ್ಟ್ ಅಂತ. ನಾವು ಈಗ ಟ್ರಸ್ಟಲ್ಲಿ ಸಹ ಗೊತ್ತಿಲ್ಲ, ನಾವು ಅಧ್ಯಕ್ಷರು ಯಾರಂತ ಗೊತ್ತಿಲ್ಲ, ಸರಿಯಾಗಿ ಯಾರಿಗೆ ಸಹ ಗೊತ್ತಿಲ್ಲ. ನಾವು ಅಂತ ಇದು ಮಾಡಲಿಲ್ಲ. ನಾನು ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಸೇವೆ ಮಾಡಬೇಕು, ನಮ್ಮ ಇದಕ್ಕೋಸ್ಕರ ಇದು ಮಾಡ್ಲಿಕ್ಕೆ ಮಾಡ್ತೀವಿ ಆವಾಗ. ನಿಜ, ಯಾಕಂದ್ರೆ ಒಂದು ಕಡೆಯಲ್ಲಿ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಈ ತರ ಒಂದು ಜನ ಇದ್ರೆ ಅಲ್ಲಿರುವಂತವರಿಗೂ ಕೂಡ ಒಂದ್ ಕಡೆ ಗೊಂದಲ ಆಗುತ್ತೆ. ಯಾಕಂದ್ರೆ ಈಗ ಒಂದು 250 ಜನ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರ ಮನಸ್ಸು ಕೂಡ ಒಂದೇ ತರ ಇದ್ರೆ ಮಾತ್ರ ಸಾಧ್ಯ ಅಂತ ಇಂಥ ಒಂದು ಟ್ರಸ್ಟ್ ಅನ್ನ ಮಾಡ್ಲಿಕ್ಕೆ. ಯಾಕಂದ್ರೆ ಇವತ್ತು ಅದೊಂದು ಸಮಾಜ ಸೇವೆ, ಬಡವರಿಗಾಗಿ ಮಾಡ್ತಾ ಇರುವಂತಹ ಸೇವೆ ಆಗಿರೋದ್ರಿಂದ ಎಲ್ಲರಲ್ಲೂ ಕೂಡ ಒಂದೇ ಭಾವನೆ ಇದ್ರೆ ಅದನ್ನ ಸರಿದೂಗಿಸ್ಕೊಂಡು ಹೋಗಬಹುದು ಅಂತ. ಎಸ್, ಹಾಗೆ ನೀತು ಅವ್ರೆ, ಈಗಾಗಲೇ ನೀವು ಹೇಳಿದ್ರಿ ಒಂದ್ ಕಡೆ ನಮ್ದು ನಿಬಂಧನೆ ಇರುತ್ತೆ, ಅದಕ್ಕೆಲ್ಲವೂ ಕೂಡ ಇವತ್ತು ಸರಿದೂಗಿಸ್ಕೊಳ್ಬೇಕಾಗುತ್ತೆ ಅಂತ. ಮತ್ತೊಂದು ಬಹಳ ಮುಖ್ಯ, ಇವತ್ತು ಎಷ್ಟೋ ಜನಕ್ಕೆ ಇವತ್ತು ತಾವು ಕೂಡ ಇಂಥ ಒಂದು ಟ್ರಸ್ಟಿಗೆ ಸೇರ್ಬೇಕು, ಸಮಾಜ ಸೇವೆಯನ್ನ ಮಾಡ್ಬೇಕು ಅನ್ನೋಂಥದ್ದು ಎಷ್ಟೋ ಜನಕ್ಕೆ ಭಾವನೆ ಇದೆ. ಅಂಥವ್ರು ನಿಮ್ಮ ಒಂದು ಟ್ರಸ್ಟ್ ಅನ್ನ ಸೇರ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅದೇ ನಾವು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಎಲ್ಲ ಹಾಕಿರ್ತೇವೆ, ಅದರಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇವೆ, ಅದರ ಮುಖಾಂತರ ಅವರು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸೇರ್ಬಹುದು. ಇಲ್ಲಾಂದ್ರೆ ಅವರಿಗೆ ನಮ್ಗೆ ಟ್ರಸ್ಟಿಗೆ ಸೇರಿಲ್ಲ ಅಂದ್ರೆ ಹೀಗೆ ಕೂಡ ನಮ್ಗೆ ಧನ ಸಹಾಯ ಮಾಡಬಹುದು. ಮತ್ತೆ ಒಂದು ನಿರ್ಬಂಧನೆ ಉಂಟು. ಯಾಕಂದ್ರೆ ಅವರು ವೈಯಕ್ತಿಕ ವಿಷಯವನ್ನೆಲ್ಲ ಗ್ರೂಪ್ ನಮ್ಮ ಟ್ರಸ್ಟ್ ಅಲ್ಲಿ ತರಬಾರದು. ವೈಯಕ್ತಿಕವಾಗಿ ಅವರು ಏನೇ ಆಗಿರ್ಬಹುದು, ಟ್ರಸ್ಟಿಗೆ ಬಂದರೆ ಟ್ರಸ್ಟ್ ನ ನಿಬಂಧನೆಗೆ ಅವರು ಬದ್ಧವಾಗಿರ್ಬೇಕು. ಆಗಿದ್ರೆ ಮಾತ್ರ ನಾವು ಟ್ರಸ್ಟಿಗೆ ಅವರನ್ನು ಸೇರಿಸಿಕೊಳ್ಬೇಕು. ಮತ್ತೊಂದು ವಿಚಾರ ಬರುತ್ತೆ, ಈಗ ಟ್ರಸ್ಟಿಗೆ ಸೇರಿಸ್ಕೊಂಡ್ಮೇಲೆ 1-2 ದಿನದಲ್ಲಿ ಕೆಲವರು ಬಿಟ್ಟು ಹೋಗುವಂಥದ್ದು ಇಂಥದ್ದೆಲ್ಲ ಇರಬಹುದು. ಯಾಕಂದ್ರೆ ಅವರ ಮನಸ್ಥಿತಿ ಅವರಿಗೆ ತಕ್ಕಂತ ಇರುತ್ತೆ. ಆದ್ರೆ ಅಂತ ಸಂದರ್ಭದಲ್ಲಿ ಅದಕ್ಕೆ ನೀವು ಒಂದು ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ನಾಳೆ ಬಂದು ಇವತ್ತು ಹೋಗುವಂತವ್ರು ಅಂತರ್ನೆಲ್ಲ ಸೇರಿಸ್ಕೊಳ್ಳಿ ನಿಮ್ಗೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಿಮ್ದು ಯಾವ ರೀತಿಯಲ್ಲಿ ನಿರ್ಬಂಧನೆಗಳಿದೆ? ನಿರ್ಬಂಧನ ಅಲ್ಲ, ನಮ್ಗೆ ಅವರದ್ದು ಮನಸ್ಥಿತಿ ಗೊತ್ತಿಲ್ಲ ಅಲ್ಲ. ಅವರು 2 ದಿನದಲ್ಲಿ ಬಂದು ಹೋಗ್ತಾರೆ ಅಥವಾ 1 ತಿಂಗಳಲ್ಲಿ ಬಂದು ಹೋಗ್ತಾರೆ, ನಮ್ಗೆ ಗೊತ್ತಿಲ್ಲ. ಬಂದವರು ಹೆಲ್ಪ್ ಮಾಡ್ತಾರೆ, ಹೋಗುವವರು ಹೋಗ್ತಾರೆ, ಅದಕ್ಕೆ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಬಗ್ಗೆ ನೀವೇನು ಮಾಡೋದಿಲ್ಲ ಅಂತ. ಓಕೆ, ನೀವೀಗ ನಿಮ್ಗೆ ಈ ಟ್ರಸ್ಟ್ ಇಂದು ಕೂಡ ಪ್ರಚಾರ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಜನಕ್ಕೆ ತುಳುನಾಡ ಪೊರ್ಲು ಟ್ರಸ್ಟ್ ಇದೆ ಅನ್ನೋಂಥದ್ದು ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿ ಪಬ್ಲಿಸಿಟಿಯನ್ನ ಕೊಟ್ಟಿದ್ದೀರಾ? ನಾವು ಪಬ್ಲಿಸಿಟಿ ಅಂತ ಏನ್ ಮಾಡ್ಲಿಲ್ಲ, ನಮ್ಮನ್ನು ಯಾಕಂದ್ರೆ ಇವತ್ತು ಜನಕ್ಕೆ ಗೊತ್ತಾಗ್ಬೇಕಾಗಿದೆ ಇದು. ಯಾಕಂದ್ರೆ ಇವತ್ತು ಒಂದು ಸಹಾಯ ಮಾಡುವಂತ ಸಂಸ್ಥೆ ಆಗಿರೋದ್ರಿಂದ ಬೇರೆ ಯಾವುದೋ ಒಂದು ಸಂಸ್ಥೆ ಅಥವಾ ಹೋರಾಟ ಮಾಡುವಂತ ಸಂಸ್ಥೆ ಆದ್ರೂ ಕೂಡ ಇವತ್ತು ಅಷ್ಟೊಂದು ಪಬ್ಲಿಸಿಟಿ ಬೇಕಂತ ಅನ್ಸೋದಿಲ್ಲ. ಆದ್ರೆ ಇಂಥ ಒಂದು ಸಂಸ್ಥೆಗಳು ಇವತ್ತು ಬಡವರಿಗೆ ಸಹಾಯ ಆಗ್ಬೇಕು ಅಥವಾ ಇವತ್ತು ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ, ಅವರಿಗೊಂದು ನೆರವಾಗ್ಬೇಕಂತ ಹೇಳಿದ್ರೆ ಇದು ಅಫ್ಕೋರ್ಸ್ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನೀವು ಯಾವ ರೀತಿಯಲ್ಲಿ ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡುವಂತದ್ದು ಅಥವಾ ಜನರಿಗೆ ಇವತ್ತು ಪಸರಿಸಲಿಕ್ಕೆ ಏನ್ ಮಾಡ್ತಾ ಇದ್ದೀರಾ? ನಮ್ದು ಇದು ಪಬ್ಲಿಸಿಟಿ ಅಂತೇನಿಲ್ಲ. ನಾವು ಪಬ್ಲಿಸಿಟಿ ನಾನು ಮೊದಲೇ ಹೇಳಿದ ಹಾಗೆ ನಮ್ದು ಇದು ಅಲ್ಲ, ನಮ್ದು ಸ್ವಾರ್ಥ ಇದು ಅಲ್ಲ. ಸಹಾಯ ಮಾಡಿದ್ರೆ ಇನ್ನೊಬ್ಬರಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯ. ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಇದು ಮಾಡಿ ನಾವು ಇದು ಮಾಡುದು ಎಲ್ಲ. ಕೆಲವರು ಫೇಸ್ಬುಕ್ ಅಲ್ಲಿ ಪೋಸ್ಟ್ ನೋಡಿ ಬಂದು ಇದು ಮಾಡ್ತಾರೆ. ಅದು ನಾವು ಪಬ್ಲಿಸಿಟಿ ಅಂದರೆ ನಮ್ಮೀಗ ಫ್ರೆಂಡ್ನವರಿದ್ದಾರೆ, ಈಗ ಇಲ್ಲಿ ಸುದರ್ಶನ್ ಅವರು ಸಹ, ಅವ್ರ ಹತ್ರ ನಾನು ಈಗ ಹೇಳ್ತೇನೆ, ಅವರು ಸಹ ನಿಮಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಅವರು ಸಹ ನಮಗೆ ಸಪೋರ್ಟ್ ಮಾಡಿ. ನಿಜವಾಗಿ ನಾವು ಮೊದಲೇ ಮಾಧ್ಯಮ ಪತ್ರಿಕೆ ಮಾಧ್ಯಮದವರು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಮೊದಲು. ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ನಿಜವಾಗಿ ನಮಗೆ ಇದು ಯಾವುದೇ ಪತ್ರಿಕೆಯಲ್ಲಿ ಕೊಡುವಾಗ ಇಲ್ಲ ನಾವು ಇದಕ್ಕೆ ಅವರಿಗೆ ಕಳಿಸ್ತಿದ್ರೆ ಸಾಕು, ಇಲ್ಲ ನಾನು ನಾಳೆ ಹಾಕ್ತೇನೆ ನಿಮಗೆ, ನೀನು ಇದು ಮಾಡ್ತೇನೆ ಅಂತ ನಿಜವಾಗಿ ಅದುವೇ ಹೇಳ್ಬೇಕು ನಾವು ಪತ್ರಿಕೆ ಮಾಧ್ಯಮ, ಇದು ಟಿವಿ ಮಾಧ್ಯಮದಲ್ಲಿ. ಎಸ್, ಹಾಗೆ ನೀತು ಅವರೇ, ಈಗಾಗಲೇ ನಿಬಂಧನೆಗಳೆಲ್ಲವೂ ಕೂಡ ಆಯ್ತು. ಈ ತರದೆಲ್ಲ ಇದ್ರೆ ಮಾತ್ರ ಇವತ್ತು ನಮ್ಮ ಟ್ರಸ್ಟ್ ನೀವು ಸೇರ್ಬೋದು ಅನ್ನುವಂಥದ್ದೆಲ್ಲ ಇದೆ. ಇವತ್ತು ಯುವಕರ ಸಂಖ್ಯೆ ಜಾಸ್ತಿ ಇದೆಯಾ ಟ್ರಸ್ಟ್ ಅಲ್ಲಿ? ಹೇಗೆ? ಯುವಕರ ಸಂಖ್ಯೆ ಜಾಸ್ತಿ ಇದೆ. ಆದ್ರೆ ಈಗ ಜನರೇಷನ್ ಅಲ್ಲಿ ಯುವಕರು ಸುಮ್ಮನೆ ಸಾಮಾಜಿಕ ಜಾಲತಾಣವನ್ನು ಕಾಲಹರಣ ಮಾಡ್ತಾರೆ. ಅದು ತುಂಬಾ ಬೇಜಾರು. ಇವತ್ತು ನೀವು ಸಾಮಾಜಿಕ ಜಾಲತಾಣದ ಮೂಲಕ ಇದನ್ನ ನೀವು ಪಸರಿಸ್ತಾ ಇದ್ದೀರಾ ಅಂದ್ರೆ ನಿಜಕ್ಕೂ ಕೂಡ ನಾವು ಇದನ್ನ ಒಪ್ಕೊಂಡಿದ್ದಾರೆ ಅಂದ್ರೆ ನಾವು ಗ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಹೇಳಿದಾಗ ಈಗಾಗಲೇ ಸಾಮಾಜಿಕ ಜಾಲತಾಣವನ್ನು ಇವತ್ತು ಬೇರೆ ರೀತಿಯ ಕಾರಣಗಳಿಗೋಸ್ಕರ ಬಳಸ್ಕೊಳ್ತಿದ್ದಾರೆ. ಉತ್ತಮವಾದಂತಹ ಕೆಲಸಕ್ಕೆ ಇವತ್ತು ಅದನ್ನ ಬಳಕೆ ಮಾಡ್ಕೊಳ್ತಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಈಗಾಗಲೇ ಇಂಥ ಒಂದು ಕಾರ್ಯ ಮಾಡ್ತಿರೋ ನಿಜಕ್ಕೂ ಕೂಡ ನಾವು ಶ್ಲಾಘನೀಯ ಅಂತ ಹೇಳ್ಬೋದು. ಆದ್ರೆ ಇವತ್ತು ಯುವಕರು ಯಾವ ರೀತಿಯಲ್ಲಿ ನಿಮ್ಗೊಂದು ಸ್ಫೂರ್ತಿ ಆಗ್ತಿದ್ದಾರೆ ಅಥವಾ ಯಾವ ರೀತಿ ಕೈ ಜೋಡಿಸ್ತಾ ಇದ್ದಾರೆ? ಕೆಲವೊಮ್ಮೆ ನಾವು ಒಂದು ಆರ್ಟಿಕಲ್ ಬರೆದೆ ಆ ಒಂದು ಯುವಕರಿಗೆ ಒಂದು ಮನದಟ್ಟುವಾಗ ನಾವು ಆರ್ಟಿಕಲ್ ಬರೆದು ನಾವು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೇವೆ. ಆ ಮುಖಾಂತರ ಯುವಕರು ಬಂದು ನಮ್ಮ ಟ್ರಸ್ಟಿಗೆ ಜಾಯಿನ್ ಆಗ್ತಾರೆ. ಕೆಲವರಂತೂ ಬರುವುದೇ ಇಲ್ಲ, ಎಷ್ಟು ಮನವೊಲಿಸಿದ್ರು ಕೂಡ ಬರುವುದಿಲ್ಲ, ಅವರದ್ದು ಲೋಕನೇ ಬೇರೆ ಇರುತ್ತೆ. ಅಂತಹ ಲೋಕ ಒಂದು ಬೇರೆನೆ, ನಮ್ದು ಇಂಥ ಒಂದು ಸಾಮಾಜಿಕ ಇದು ಸೇವೆ ಮಾಡುವ ಒಂದು ಲೋಕನೇ ಬೇರೆ. ಹಾಗೆ ಆಗಿದೆ. ಎಸ್, ಇಬ್ರು ಕೂಡ ಇವತ್ತು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಮಾತಾಡಿದ್ರೆ ಇಬ್ರು ಕೂಡ ಧನ್ಯವಾದಗಳು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾವು ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ನಿಮಗಾಗಿ ನಾವು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾವು ಒಂದು ಕಡೆ ಸಾಕಷ್ಟು ವಿಚಾರ ಮಾತಾಡಿದ್ವಿ. ಈ ಒಂದು ಟ್ರಸ್ಟ್ ನಿಂದ ಇವತ್ತು ಏನೆಲ್ಲ ಒಂದು ರೀತಿಯ ಸಹಾಯ ಹಸ್ತ ಇವತ್ತು ಬಡ ಜನತೆಗೆ ಸಿಗ್ತಾ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ನಮ್ಮ ಜೊತೆ ಅಧ್ಯಕ್ಷರು ಆದಂತಹ ನವೀನ್ ಪಿ ಜೊತೆಗೆ ಕಾರ್ಯದರ್ಶಿ ಆದಂತಹ ನೀತಿ ಅವರು ಸಾಕಷ್ಟು ವಿಚಾರ ಹೇಳಿದ್ರು. ಇವತ್ತು ತಮ್ಮ ನಿರ್ಬಂಧಗಳಾಗಿರ್ಬೋದು ಅಥವಾ ಅದರಲ್ಲಿ ಏನೆಲ್ಲ ಇವತ್ತು ಸೌಲಭ್ಯಗಳನ್ನ ನಾವು ಕೊಡಬೇಕಂತ ಅನ್ಕೊಂಡಿದ್ದೀವಿ. ಜೊತೆಗೆ ನಾವು ಸಮಾಜಕ್ಕೆ ಇವತ್ತು ಉತ್ತಮವಾದಂತಹ ಸೇವೆಯನ್ನ ಮಾಡಲಿಕ್ಕೆ ನಾವು ಏನೆಲ್ಲ ಯೋಜನೆಗಳನ್ನ ಹಾಕೊಟ್ಟಿದ್ದೀವಿ, ಹಾಗೆ ನಮ್ಮ ಮುಂದಿನ ಒಂದು ಯೋಜನೆಗಳು ಏನಿದೆ ಅನ್ನುವಂಥದ್ದನ್ನೆಲ್ಲ ಮಾತಾಡಿದ್ರು. ಅದೇ ರೀತಿಯ ಸಂಸ್ಥೆಯ ಇವತ್ತು ಈ ಒಂದು ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ನ ಈಗಾಗಲೇ ಉಪಾಧ್ಯಕ್ಷರಾದಂತಹ ಚಂದ್ರಹಾಸ್ ಕೋಟ್ಯಾನವರು ಹಾಗೇನೆ ಶ್ಯಾಮಲಾ ಕುಳಾಯಿ ಅವರಿಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಇನ್ನಷ್ಟು ವಿಚಾರಗಳನ್ನು ಅವರು ಮಾತಾಡ್ತಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ಈಗಾಗಲೇ ನಿಮ್ಮ ಅಧ್ಯಕ್ಷರು ಹಾಗೇನೆ ಕಾರ್ಯದರ್ಶಿ ಅವರು ಸಾಕಷ್ಟು ವಿಚಾರ ಹೇಳಿದ್ರೆ ಈಗಾಗಲೇ ಒಂದು ನಮ್ಮ ಟ್ರಸ್ಟಿನ ಉದ್ದೇಶ ಏನಿವತ್ತು, ಹಾಗೆ ನಮ್ಮ ಮುಂದೆ ಏನೆಲ್ಲ ಗುರಿಗಳನ್ನ ಇಟ್ಕೊಂಡಿದೀವಿ, ಅದ್ರ ಜೊತೆ ಸೇರ್ಬೇಕಂದ್ರೆ ಇವತ್ತು ಜನತೆ ಏನೆಲ್ಲ ಮಾಡಬೇಕು, ಮತ್ತೆ ಒಂದು ಸಹಾಯ ಹಸ್ತವನ್ನ ಕೊಡ್ಬೇಕಂತ ಹೇಳಿದ್ರೆ ಏನೆಲ್ಲ ರೀತಿಯಲ್ಲಿ ಇದೆ ಅನ್ನುವಂಥದ್ದು. ಮೊದಲನೇದಾಗಿ ಈಗಾಗಲೇ ಶ್ಯಾಮಲಾ ಕುಳಾಯಿ ಅವರೇ, ನಾವು ಇವತ್ತು ಈ ಒಂದು ಸೇವೆಗೆ ಅಥವಾ ಈ ಒಂದು ಸಮಾಜ ಸೇವೆಗೆ ಇವತ್ತು ಮಹಿಳೆಯರ ಸಂಖ್ಯೆ ಜಾಸ್ತಿಯಾಗಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿಯೂ ಇದ್ದಾರೆ, ಆದ್ರೆ ಇದರಲ್ಲೂ ಕೂಡ ಇವತ್ತು ತೊಡಗಿಕೊಳ್ಳುವವರ ಸಂಖ್ಯೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ ಅಂತ. ಆ ನಿಟ್ಟಿನಲ್ಲಿ ನಿಮ್ಮ ಎಲ್ಲಾ ಗ್ರೂಪ್ ಇವತ್ತು ಈಗಾಗಲೇ ಹೇಳಿದ್ರು ಅವರು, ನಿಮ್ಮ ಅಧ್ಯಕ್ಷರಾಗಿ ಮಾತಾಡ್ತಾ ಹೇಳಿದ ಸಂದರ್ಭದಲ್ಲಿ ಸುಮಾರು ಒಂದು 25 ಜನ ಇವತ್ತು ಮಹಿಳೆಯರೇ ಸೇರ್ಕೊಂಡಿದ್ದಾರೆ ಅಂತ. ನೀವೆಲ್ಲ ಇವತ್ತು ಯಾವ ರೀತಿಯಲ್ಲಿ ಒಂದು ಒಗ್ಗಟ್ಟಾಗಿ ಇಂಥ ಸಂಸ್ಥೆಗೆ ಸೇರ್ಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಅಂತ? ನಾವು ಕೂಡ ಅದೇ ಒಂದೇ ಅಂದ್ರೆ ಬಡ ಕುಟುಂಬದಲ್ಲಿ ಒಂದಿದ್ದರಿಂದ ನಮಗೂ ಇನ್ನೊಬ್ಬರಿಗೆ ಆ ಕಷ್ಟ ಬರಬಾರ್ದಂತೇಳಿ ನಾವು ಈ ಸಂಸ್ಥೆಗೆ ಸೇರಿದ್ದೇವೆ. ಹೌದು. ಮತ್ತೆ ಅಂದ್ರೆ ನಮ್ಮ ಹಿಂದೆ ಅಧ್ಯಕ್ಷರ ಕಾರ್ಯದರ್ಶಿ ಅವರು ನಮ್ಮ ಬೆನ್ನೆಲುಬಾಗಿರೋದ್ರಿಂದ ನಮಗೂ ಅದಕ್ಕೆ ಮುಂದೆ ಹೋಗಲು ತುಂಬಾ ಖುಷಿ ಆಗ್ತಿದೆ. ಓಕೆ. ಇನ್ನು ಈಗಾಗಲೇ ಒಂದು ಕಡೆ ಸ್ಟೂಡೆಂಟ್ಸ್ ಏನಾದ್ರು ನಿಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ ಹೇಗೆ? ಅಂದ್ರೆ ಸ್ಟೂಡೆಂಟ್ ಅಂತ ಏನಿಲ್ಲ, ಕೆಲಸಕ್ಕೆ ಹೋಗೋರು, ಯುವತಿಯರ ಸಂಖ್ಯೆ ಅನ್ನೋದು ಜಾಸ್ತಿ ಇದೆಯಾ? ಹೌದು. ಎಸ್. ಹಾಗೆ ಇನ್ನೊಬ್ರು ಇದ್ದಾರೆ ಈಗಾಗಲೇ ಚಂದ್ರಹಾಸ್ ಕೋಟ್ಯಾನವರು. ಹಾಗೆ ನೀವು ತಿಳ್ಕೊಂಡ ಹಾಗೆ ಇವತ್ತು ಈ ಒಂದು ಸಂಸ್ಥೆಗೆ ನೀವು ಕೂಡ ಸೇರ್ಕೊಂಡಿದ್ದೀರಾ. ಇವತ್ತು ಆಗುವಂತಹ ಸಮಾಜದಲ್ಲಿ ಆಗುವಂತಹ ಬಡತನದ ಜನತೆಯನ್ನ ನೀವು ನೋಡ್ತಾ ಇದ್ದೀರಾ. ಯಾಕಂದ್ರೆ ನೀವೊಂದು ಕಷ್ಟದಲ್ಲಿ ಇರೋದ್ರಿಂದ ಇನ್ನೊಬ್ಬರ ಕಷ್ಟ ನಿಮಗೆ ಅರ್ಥ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಮಹಿಳೆಯರು ಕೂಡ ಇದರಲ್ಲಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಗೆ ಇವತ್ತು ಏನ್ ಅನ್ನಿಸ್ತಾ ಇದೆ ಅಂತ ಈ ಒಂದು ಸಂಸ್ಥೆ ಸೇರ್ಕೊಂಡಿರೋದ್ರಿಂದ? ನಾವು ಸಹ ಈಗ ಮೊದಲಾಗಿ ಫೇಸ್ಬುಕ್ ಇಂದ ಲಿಂಕ್ ಗ್ರೂಪ್ಗೆ ಸೇರಿದ್ದು. ಆಮೇಲೆ ಇಂಥ ಒಂದು ತಿಂಗಳ ಮೇಲೆ ಇದರ ಬಗ್ಗೆ ನೋಡ್ಕೊಂಡಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಏನು ಎಂತ ವಿಷಯ ಅಂತ. ಒಂದು ತಿಂಗಳ ಮೇಲೆ ಗೊತ್ತಾಯ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇದು ಮಾಡಿದ್ದಾರೆ ಇವರು ಅಂತ. ಒಂದು ತಿಂಗಳ ಮೇಲೆ ನಮ್ಮ ಅಧ್ಯಕ್ಷರಾದಂತ ಇವರು ನವೀನ್ ಪಿ ಮಿಜರ್ ಅವರು ಕಾಲ್ ಮಾಡಿ ಈ ತರ ಅಂತ ಎಲ್ಲ ಹೇಳಿದ್ರು. ಜೊತೆ ಮಾತಾಡಿ ಆಮೇಲೆ ನಾವೆಲ್ಲ ಒಟ್ಟು ಸೇರಿ ಮುಂದುವರೆದ್ವಿ. ಇದರಲ್ಲಿ ತುಂಬಾ ಜನ ಇದ್ದಾರೆ ನಮ್ಮ ಗ್ರೂಪಿನ ಜೊತೆ. ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವ್ರಿಗೊಂದು ಸ್ವಲ್ಪ ಡೌಟ್ ಇರುತ್ತೆ. ಅಂದ್ರೆ ಕೆಲವು ನಾವು ಈ ತರ ಒಂದು ದುಡ್ಡು ಕೇಳುವಾಗ ಅಂದ್ರೆ ಒಂದು ಇಂಥ ಪಾಪದವರು ಕೊಡ್ಲಿಕ್ಕೆ ಗ್ರೂಪಿನ ವಿಷಯದಲ್ಲಿ ಕೆಲವರು ಒಂಥರ ಡೌಟ್ ನಲ್ಲಿ ನೋಡ್ತಾರೆ. ಆ ತರ ಇದು ಹೋಗುತ್ತಾ ಇಲ್ವಾ ದಿನಮಾನನೇ ಆ ತರ ಆಗಿದೆ. ಅದು ನೀವು ಸಾಮಾಜಿಕ ಜಾಲತಾಣವನ್ನ ಬಳಸ್ಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ಇದರಲ್ಲಿ ಮೋಸ ಆಗುತ್ತೇನೋ ಅನ್ನುವಂತ ಭಾವನೆ ಇವತ್ತಿದೆ. ಯಾಕಂದ್ರೆ ಇವತ್ತು ಎಷ್ಟೋ ರೀತಿಯ ಈ ರೀತಿ ಇವತ್ತು ಟ್ರಸ್ಟ್ ಆಗಿರ್ಬೋದು, ಬೇರೆ ಬೇರೆ ರೀತಿಯದಾಗಿರ್ಬೋದು, ಅವೆಲ್ಲ ಹುಟ್ಕೊಂಡು ಇವತ್ತು ಸಮಸ್ಯೆ ಸೃಷ್ಟಿ ಆಗಿರೋದ್ರಿಂದ ಇವತ್ತು ಸಾಮಾಜಿಕ ಜಾಲತಾಣ ಉತ್ತಮವಾದಂತಹ ಕೆಲಸಕ್ಕೆ ಉಪಯೋಗ ಆಗ್ತಿಲ್ಲ. ಅಂತದ್ರಲ್ಲಿ ನಿಮ್ಮನ್ನ ಇವತ್ತು ನೀವು ಈ ಸಾಮಾಜಿಕ ಜಾಲತಾಣದಲ್ಲೇ ಮುಂದೆ ಬಂದಿದ್ರ ಅಂದ್ರೆ ನಿಜಕ್ಕೂ ನಾವು ಒಂದ್ ಕಡೆ ಗ್ರೇಟ್ ಅಂತ ಹೇಳ್ಬೋದು. ತುಂಬಾ ಜನ ಇದರಲ್ಲಿ ತುಂಬಾ ಯುವಕರು ಸುಮ್ನೆ ಏನೇನೋ ಫೋಟೋಸ್ ಹಾಕಿ ಏನೇನೋ ಶೇರ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತಾರೆ. ಅಂತವರು ಇಂಥ ಕೆಲಸಕ್ಕೆ ಒಂದು ಸ್ವಲ್ಪ ಒಂದು 100 ರೂಪಾಯಿ ಆದ್ರೂ ಇಂಥ ಕೆಲಸಕ್ಕೆ ಕೊಟ್ಟು ಒಂದು 4 ಜನರಿಗೆ ಉಪಕಾರ ಆಗುವಾಗ ಮಾಡಿದ್ರೆ ತುಂಬಾ ನಮ್ಮ ಹತ್ರನೇ ಏನಿಲ್ಲ. ಹೋಟೆಲ್ ನಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲರೂ ಲೈಟಿಂಗ್ ಅಲ್ಲಿ ಇರೋರು, ಹೋಟೆಲ್ ನಲ್ಲಿ ಕೆಲಸ ಇರುವವರು, ಆ ತರ ಎಲ್ಲ ಇರೋರು ತುಂಬಾ ಜನ. ಯಾರತ್ರ ದೊಡ್ಡ ಶ್ರೀಮಂತರಲ್ಲ ಏನಿಲ್ಲ. ಯಾಕಂದ್ರೆ ಶ್ರೀಮಂತರು ಯಾರು ಕೂಡ ಇಂಥ ಕೆಲಸಗಳಿಗೆ ಕೈ ಹಾಕೋದಿಲ್ಲ ಅಂತ ನಾನು ಭಾವಿಸ್ಬೋದು. ಹಾಗೆ ನಿಜ. ಮತ್ತೊಂದು, ನೀವಿದೀಗ ನೀವು ವೈಯಕ್ತಿಕವಾಗಿ ಏನ್ ಕೆಲಸ ಮಾಡ್ತೀರಾ, ಅದ್ರ ಜೊತೆ ನಿಮ್ಗಿದು ಸರಿದೂಗುತ್ತಾ ಹೇಗೆ ಅಂತ? ವೈಯಕ್ತಿಕವಾಗಿ ನಾನು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದೇನೆ. ಅದ್ರ ಜೊತೆಗೆ ಟೈಮ್ ಇರುವಾಗ ಇದ್ರ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ಅಥವಾ ವಾಟ್ಸಪ್ ಅಲ್ಲಿ ಲಿಂಕ್ ಗ್ರೂಪ್ ಇದು ಮಾಡ್ಕೊಂಡು ಅದರಲ್ಲಿ ಬಂದವರನ್ನು ಸ್ವಲ್ಪ ತಗೊಂಡು ಕೆಲವು ನಿಯಮಗಳು ಉಂಟು, ಅದನ್ನು ಅವರ ನಂಬರ್ಗೆ ಕಳಿಸ್ತೇವೆ. ಆ ನಿಯಮಗಳನ್ನು ಅಂದ್ರೆ ಕೆಲವು ಒಂದು 10 ನಿಯಮಗಳುಂಟು. ಅದನ್ನು ಅವ್ರು ನೋಡಿಕೊಂಡು ಆಮೇಲೆ ಅವ್ರು ಓಕೆ ಅಂದರೆ ನಾವು ಸೇರಿಸ್ಕೊಳ್ತೇವೆ ತಂಡಕ್ಕೆ. ಒಂದು ಕಷ್ಟ ಎಲ್ಲರಿಗೂ ಉಂಟು. ಒಂದು ತಿಂಗಳು 2 ತಿಂಗಳು ಕೊಡ್ಲಿಕ್ಕೂ ಆಗಲ್ಲ ಕೆಲವರಿಗೆ. ನಮಗೂ ಕೂಡ ಆಗಲಿಲ್ಲ ಕೆಲವು ಸಲ, ಕೆಲವರಿಗೆ ಆಗಲ್ಲ.
ಅಂಥ ಟೈಮಲ್ಲಿ ನಮ್ಮ ಹತ್ರ ಹೇಳ್ಬೋದು, ಒಂದು 3 ತಿಂಗಳು ಸಹ ಕೊಡದಿದ್ರೆ ಅಂಥವ್ರು ನಾವು ರಿಮೂವ್ ಅಂತ ಮಾಡ್ತೇವೆ. ಅಂದರೆ ಸುಮ್ಮನೆ ಇದ್ದು ವೇಸ್ಟ್ ಅಂತ. ಅಂದರೆ ಕೆಲವರು ಕೊಡ್ತಾರೆ, ಫಸ್ಟ್ ಒಮ್ಮೆ ಕೊಟ್ಟು ಒಂದು 3-4 ತಿಂಗಳು ಕೊಡದೇ ಇರೋದು, ಟೈಮ್ ವೇಸ್ಟ್ ಮಾಡ್ತಾರೆ ತಂಡದಲ್ಲಿ ಇದ್ದು. ಕೆಲವರು ಈ ಗ್ರೂಪ್ ಸೇರ್ತಾರೆ, ಸುಮ್ಮನೆ ಏನೋ ನನಗೊಂದು ಹೆಸರು ಬರುತ್ತೆ ಹಾಗೆ ಆ ಥರ ಅದೆಲ್ಲ ತುಂಬ ಬೇಜಾರಾಗುತ್ತೆ. ಅಲ್ಲಿ ಬೇರೆ ಏನೋ ಪೋಸ್ಟ್ ಹಾಕೋದು ಅಥವಾ ನಮಗೆ ಅಡ್ಮಿನ್ ಕೊಡಿ, ಪೋಸ್ಟ್ ಕೊಡಿ, ಆ ಥರ ಈ ಥರ ಕೆಲವು ಉಂಟು. ಈಗ ಒಂದು ಹೇಳೋದೇನಂದರೆ, ಈ ಒಬ್ಬರ ಕಾಲೆಳೆದು ಬದುಕೋದಕ್ಕಿಂತ, ಅದರಲ್ಲಿ ಖುಷಿ ಪಡೋದಕ್ಕಿಂತ ಇಂಥ ಒಂದು ಸಂಸ್ಥೆಯ ಜೊತೆಯಲ್ಲಿ ಸೇರಿಕೊಂಡು ಒಂದು 100 ರೂಪಾಯಿ ಕೊಟ್ಟರು ದೊಡ್ಡದೇ ಅದು. ಒಂದು ಒಬ್ಬರ ಜೀವ ಉಳಿಸುವಂಥ ಕೆಲಸಕ್ಕೆ ಕೈಯಾಗಿ ಅದರಲ್ಲಿ ಖುಷಿ ಪಡಿ ಅಂತ ನಾವು ಹೇಳೋದಷ್ಟೇ. ನಿಜ ನಿಜ. ಅದೇ ನೀವೀಗಾಗಲೇ ಒಂದು ಗ್ರೂಪಿಗೆ ಸೇರಿ ಎಷ್ಟು ಸಮಯ ಆಯ್ತು ಅಂತ? ನಾವು ಸೇರಿ 1.5 ವರ್ಷ ಆಯ್ತಾ. ನಾನು ಗ್ರೂಪಿಗೆ ಸೇರಿ 1.5 ವರ್ಷ ಆಯ್ತು. ಈ ಸಂಸ್ಥೆ ಇದಾಗಿ 22 ತಿಂಗಳಾಯ್ತು. ಹೌದು, ನಾನು ಸೇರಿ 1.5 ವರ್ಷ ಆಯ್ತು ಈ ತಂಡದ ಜೊತೆ. ಈಗ ಮುಂದುವರಿತಾ ಇದ್ವಿ. ತುಂಬ ಜನ ಸೇರ್ತಾರೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ನಾವು ಕೇಳ್ಕೊಳ್ಳೋದು. ಹಾಗೆ ಇನ್ನೊಂದು ವಿಚಾರ, ನೀವು ಈಗಾಗಲೇ ಹೇಳಿದ್ರೆ ಈ ಗ್ರೂಪಿಗೆ ಸೇರಿದ ನಂತರ ಒಂದು 3 ತಿಂಗಳಲ್ಲಿ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ರಿಮೂವ್ ಮಾಡ್ತೇವೆ ಅಂತ. ಅಂದ್ರೆ ಎಷ್ಟು ಹಣವನ್ನ ನಿಮ್ಮ ಗ್ರೂಪಿಗೆ ಸೇರಿದ ನಂತರ ಅವ್ರು ಕೊಡ್ಬೇಕಾಗುತ್ತೆ, ಹೇಗೆ? ಎಷ್ಟು ಅಂತ ಏನು ಲಿಮಿಟ್ ಅಂತ ಇಲ್ಲ. ಅವ್ರು 50 ರೂಪಾಯಿ ಕೊಟ್ಟರು ಓಕೆ, 100 ರೂಪಾಯಿ ಕೊಟ್ಟರು ಓಕೆ, ನಾವು ಅಷ್ಟಿಷ್ಟು ಅಂತ ಕೇಳಲ್ಲ. ಅಂದ್ರೆ ಪ್ರತಿ ತಿಂಗಳು ಇಷ್ಟು ಕೊಡ್ಬೇಕಾಗುತ್ತೆ ಅಂತ? ಎಷ್ಟು ಕೊಡ್ಬೋದು, ಅವರ ಇಷ್ಟದ ಪ್ರಕಾರ ಕೊಡ್ಬೋದು. ಅವರ ಇಷ್ಟ 100 ರೂಪಾಯಿನ ಆಗ್ಬೋದು, 500 ಆಗ್ಬೋದು, ಎಷ್ಟು ಆಗ್ಬೋದು, ಅದು ಅವರ ಇಷ್ಟ. ಆದರೆ 1-2 ತಿಂಗಳು ಕೆಲವರಿಗೆ ಆಗಲ್ಲ. ಮತ್ತೊಂದು 3 ತಿಂಗಳಾದಂದ್ರೆ ನಿಯಮ ಅದರಲ್ಲಿ ಇರುತ್ತೆ. ನಾವು ಕಳಿಸುವಾಗಲೇ ವಾಟ್ಸಪ್ ನಂಬರ್ ಕಳಿಸ್ತೀವಿ, ಆ್ಯಡ್ ಮಾಡುವ ಮುಂಚೆ. ಅದರಲ್ಲಿ 3 ತಿಂಗಳು ಮೇಲೂ ಕೊಡದಿದ್ರೆ ಅವರನ್ನು ರಿಮೂವ್ ಅಂತ ಮಾಡ್ತೇವೆ ಅಷ್ಟೇ. 3 ತಿಂಗಳ ಮೇಲೆ ಮತ್ತೆ ನಮ್ಮ ಹತ್ರ ಏನಿದ್ರು ಹೇಳ್ಬೋದು, ಹೇಳಿದ್ಮೇಲೆ ನಾವು ಅಲ್ಲಿ ಆ್ಯಡ್ ಮಾಡ್ತೇವೆ. ಇರ್ತಾರೆ, ಹೌದು. ಹೆಚ್ಚಿನವ್ರು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ನಾವು ಅಂದ್ರೆ ಅಡ್ಮಿನ್ಸ್ಗಳೇ ಆ್ಯಡ್ ಮಾಡೋದು, ಹಂಗೆ ಆ್ಯಡ್ ಮಾಡ್ತೇವಲ್ಲ, ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಹೆಚ್ಚಿನವರು. ನಿಜ ನಿಜ. ಎಸ್, ಹಾಗೆ ಶ್ಯಾಮಲಾ ಕುಳಾಯಿ ಅವರೇ, ನೀವು ಈ ಒಂದು ಸಂಘಕ್ಕೆ ಇವತ್ತು ಸೇರ್ಕೊಂಡು ಎಷ್ಟು ಸಮಯ ಆಯ್ತು ಅಂತ? ನಾನೊಂದು 1.5 ವರ್ಷ ಆಗ್ತಾ ಬಂತು ನಾನು ಸೇರಿ. ಓಕೆ, ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಇದನ್ನು ನಮ್ಮ ಕಷ್ಟಕ್ಕಿಂತ ಹೇಳುವುದಕ್ಕಿಂತ ಇನ್ನೊಬ್ಬರ ಕಷ್ಟದಲ್ಲಿ ನಾವು ಭಾಗಿಯಾಗುವುದು, ಅದರಲ್ಲಿ ತುಂಬಾ ಖುಷಿ ಇರ್ತದೆ. ನಾವು ನಮ್ಮ ಕಷ್ಟ ಅಂತೇಳಿ ಮನೆಯಲ್ಲಿ ಕೂತ್ಕೊಂಡು ಇರ್ತೇವೆ, ಆದ್ರೆ ಅದಕ್ಕಿಂತ ನಾವು ಮನೆಗೆ ಹೌದು, ಅದೆಲ್ಲ ನಾವು ಯೋಜನೆಗೆ ಅಂತ ಒಂದೊಂದು ಮನೆಗೆ ಹೋಗುವಾಗ ಅವರು ಹೇಗಿರ್ತಾರೆ ಅದನ್ನ ನೋಡಿ ಅವರಿಗಿಂತ ನಾವು ಸ್ವಲ್ಪ ಆದ್ರೂ ಮೇಲಿದ್ದೇವೆ ಅಂತೇಳಿ ಅದೊಂಥರ ಖುಷಿ ಇದೆ. ಎಷ್ಟೋ ಜನ ನಮ್ಗೆ ಕಣ್ಣಿಗೆ ಕಾಣುದಿಲ್ಲ ಹೇಗಿದ್ದಾರೆ ಅಂತಲ್ಲ, ಅವರ ಮನೆಗೆ ಹೋದಾಗ ನಮ್ಗೆ ಗೊತ್ತಾಗ್ತದೆ ಅವರು ಹೇಗಿದ್ದಾರೆ ಅವರಂತೇಳಿ. ಹಾಗೆ ನಾವು ಅದನ್ನು ಹೋಗಿದ್ಮೇಲೆ ನಾವು ಇನ್ನೊಬ್ಬರಿಗೆ ಅಂದ್ರೆ ಗ್ರೂಪಿಗೆ ಸೇರ್ಬೇಕಾದ್ರೆ ಈಗ ಕಷ್ಟದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳುವಾಗ ನಮ್ದು ಯಾರಾದ್ರೂ ಪರಿಚಯ ಇದ್ದಾರೋ ಅವರು ಆ್ಯಡ್ ಆಗಿ ಹಾಗೆ ಮುಂದುವರಿತಾ ಇರ್ತಾರೆ. ಓಕೆ, ನೀವು ವೈಯಕ್ತಿಕವಾಗಿ ಏನ್ ಕೆಲಸ ಮಾಡ್ತೀರಾ? ಅದ್ರ ಜೊತೆ ನೀವು ಇದನ್ನ ಮ್ಯಾನೇಜ್ ಮಾಡ್ತೀರಾ? ನಾನೊಂದು ಇಂಡಸ್ಟ್ರಿಯಲ್ಲಿ ಹೋಗಿ ಕೆಲಸ ಮಾಡೋದು, ಅದಕ್ಕಿಂತ ಅದರಲ್ಲಿ ಏನು ಉಳಿಯುವುದಿಲ್ಲ. ಈ ಟ್ರಸ್ಟಿಗೋಸ್ಕರ ಬೇಕಾಗಿ ನಾವು ಹೌಸ್ ಕೀಪಿಂಗ್ ಅದೆಲ್ಲ ಕೆಲಸ ಮಾಡಿ ಇದಕ್ಕೆ ಸ್ವಲ್ಪ ಆಗ್ತದೆ ಹಾಗೆ. ಓಕೆ, ಮಹಿಳೆಯರ ಸಂಖ್ಯೆ ಕೂಡ ನಿಮ್ ಕಡೆಯಿಂದ ಜಾಸ್ತಿ ಆಗಿ ಬರ್ತಾ ಇರುತ್ತಾ, ಹೇಗೆ ಈಗ? ಬರ್ತಾ ಇರ್ತದೆ. ಅಂದ್ರೆ ಒಬ್ಬೊಬ್ಬರಿಗೆ ಈಗ ನಾವು ಎಲ್ಲೆಲ್ಲ ಕಡೆ ಹೋಗ್ತೇವೆ, ಅಲ್ಲಿ ನೋಡ್ತಾರೆ ನಮ್ಮನ್ನೆಲ್ಲ. ಈಗ ಮಾತಾಡ್ಸುವಾಗ ನಾವು ಕೂಡ ಇದಕ್ಕೆ ನಮ್ಮನ್ನು ಕೂಡ ಮೆಂಬರ್ ಮಾಡಿ ಅಂತೇಳಿ ಅವರು ಇದಕ್ಕೆ ಜಾಯಿನ್ ಆಗಿ ಹೋಗ್ತಾ ಇರ್ತಾರೆ. ಓಕೆ, ಈಗಾಗಲೇ ನಿಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಎಲ್ಲ ಹೇಳಿದ್ರು ಒಂದು ಕಡೆ ಇನ್ನೆಷ್ಟು ಜನ ಇದ್ದಾರೆ, ನಮ್ಗೆ ಇನ್ನೂ ಕೂಡ ಸಹಾಯ ಮಾಡಿ ಅನ್ನುವಂಥವರ ಬರುವ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅಂತ. ಇವತ್ತು ನಿಮ್ಮ ಒಂದು ಈಗಿನ ಒಂದು ಸಿಚುವೇಶನ್ ಅಲ್ಲಿ ಎಷ್ಟು ಜನ ಇಂಥ ಒಂದು ಕಷ್ಟದಲ್ಲಿ ಇವತ್ತಿದ್ದಾರೆ ಅಂತ? ಬೇರೆ ಬೇರೆ ಕಷ್ಟಗಳಾಗಿರ್ಬೋದು, ಇವತ್ತು ಎಷ್ಟೋ ಜನಕ್ಕೆ ಕಾಯಿಲೆ ಬಂದಿರುವಂತದ್ದಾಗಿರ್ಬೋದು, ಹೌದು, ಬೇರೆ ಬೇರೆ ಕಾರಣ ಇರ್ಬೋದು, ಅಂತವ್ರು ಇವತ್ತು ಎಷ್ಟು ಜನ ಇರಬಹುದು ಅಂತ ಈಗ ಅಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ? ಈಗ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆ ಆಗೋದು, ಕಿಡ್ನಿದು ತುಂಬಾ ಜನರಿಗೆ ಮಾಡಿತ್ತು. ಇನ್ನೂ ಅದರ ಮುಂದೆ ಬರ್ತಾ ಇದ್ದಾರೆ ಕಿಡ್ನಿ ವೈಫಲ್ಯ ಆದವರೆಲ್ಲ, ಮತ್ತೆ ಆಕ್ಸಿಡೆಂಟ್ ಅವರು. ಅಂದ್ರೆ ಯುವ ಜನಾಂಗದವರು ಅವರೇ ಮುಂದೆ ದುಡಿದು ಅಂದ್ರೆ ಮನೆಯವರನ್ನ ಸಾಕ್ಬೇಕದವರು, ಅವರಿಗೆ ಏನಾದ್ರೂ ಆಗಿ ಮೇಲೆ ಕೆಲಸ ಮಾಡ್ಲಿಕ್ಕೆ ಆಗದವರಿಗೆ ಕೂಡ ನಾವು ಹೆಲ್ಪ್ ಮಾಡ್ತಿದ್ದೇವೆ, ಇನ್ನು ಮಾಡ್ತಾ ಇರ್ಬೇಕಂತ ಆಸೆ.
ಇವತ್ತು ನಿಮ್ಮ ಟ್ರಸ್ಟ್ ಅವರಿಗಾಗಲೇ ಹೇಳ್ದಂಗೆ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ನಾವು ಹೆಚ್ಚಿನ ರೀತಿಯಲ್ಲಿ ನೆರವಾಗ್ತಾ ಇದ್ದೇವೆ ಅಂತ. ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಇವತ್ತು ಕಷ್ಟ ಪಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳೇ ಈಗಾಗಲೇ ಮುಚ್ಚುತ್ತಾ ಇದೆ. ಹಾಗಾಗಿ ಒಂದು ವಿದ್ಯಾಭ್ಯಾಸವನ್ನ ಕಲಿಯುವಂಥದ್ದು ಇವತ್ತು ಅತ್ಯಂತ ಕಷ್ಟಕರವಾದಂಥ ಸ್ಥಿತಿ ಇದೆ. ಕೂಲಿ ಮಾಡಿ ಇವತ್ತು ಜೀವನವನ್ನ ಸಾಗಿಸುವಂತ ಎಷ್ಟೋ ಕುಟುಂಬಗಳಿದೆ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ನೀವು ಶಾಲಾ ಕಾಲೇಜುಗಳಿಗೆ ಹೋಗಿ ಈಗ ಪಠ್ಯ ಪುಸ್ತಕ ಆಗಿರ್ಬೋದು ಇವೆಲ್ಲವನ್ನ ಕೂಡ ನೀವು ವಿತರಿಸುವಂತ ಕೆಲಸ ಮಾಡ್ತಿದ್ದೀರಾ. ಅಂಥ ಒಂದು ವಿಷಯದಲ್ಲಿ ನಿಮ್ಗೆ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಏನಾದ್ರೂ ಮನವಿ ಬಂದಿತ್ತಾ ಹೇಗೆ? ಅಂದ್ರೆ ಶಾಲೆ ಅಂದ್ರೆ ನಮ್ಮ ಅಧ್ಯಕ್ಷರ ಕಾರ್ಯದರ್ಶಿ ಏನು ಹೇಳ್ತಾರೆ ಅದನ್ನ ನೋಡಿ ನಾವು ಮುಂದೆ ನಾವೆಲ್ಲ ಅದಕ್ಕೆ ಓಕೆ ಅಂತ ಹೇಳಿ ಮುಂದೆ ಇದು ಮಾಡ್ತೇವೆ ಅಷ್ಟೇ. ಓಕೆ, ಅಂದ್ರೆ ಇವತ್ತು ಶಾಲೆಗಳಿಗೂ ಕೂಡ ನೀವು ನೆರವಾಗ್ತಾ ಇದ್ದೀರಾ ಅಂತ. ಹೌದು, ವಿದ್ಯಾರ್ಥಿಗಳು ಕೂಡ ಎಷ್ಟೊಂದು ಕಷ್ಟದಲ್ಲಿರೋರು ಕೂಡ ನಿಮ್ಮ ಹತ್ರ ಬಂದಿರ್ಬೋದಾ ಅಂತ? ಹೌದೌದು, ಅಂದ್ರೆ ಹೇಳ್ತಾರೆ ಅಂದ್ರೆ ತುಂಬಾ ಕೆಲವರ ಕಡೆಯಿಂದ ಹೋದ ತಿಂಗಳೊಂದು ಕೊಟ್ಟ ಪ್ರಾಜೆಕ್ಟ್ ಅದೇ ಅಂದ್ರೆ ತಾಯಿ ಗಂಡ ಇಲ್ಲ, ತಾಯಿ ಮತ್ತೆ ಇಬ್ಬರ ಮಕ್ಕಳನ್ನ ಸಾಕ್ಬೇಕಾಯ್ತು. ಆ ತಾಯಿಗೇನೆ ಅಂದ್ರೆ ಎದ್ದೇಳಕ್ಕಾಗದ ಸ್ಥಿತಿಯಲ್ಲಿ ಇರ್ತದೆ. ಮಗು ಒಂದು ಶಾಲೆಗೆ ಹೋಗುವ ಹುಡುಗನನ್ನು ನಿಲ್ಲಿಸಿ ಆ ಮಗುವನ್ನು ಶಾಲೆಗೆ ಕಳಿಸದೆ ಕೆಲಸ ಕಳಿಸಿ ಮನೆ ಬಾಡಿಗೆಲ್ಲ ಕೊಡ್ಲಿಕ್ಕೆಲ್ಲ ಅಂತವರಿಗೆ ಮೊನ್ನೆ ಹೋದ ತಿಂಗಳು ನಾವೊಂದು ಹೆಲ್ಪ್ ಮಾಡಿದ್ದೇವೆ. ಇವತ್ತು ಎಷ್ಟೋ ದಾನಿಗಳು ಇವತ್ತು ನಿಮ್ಗೆ ನೆರವಾಗಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೂ ಕೂಡ ಇವತ್ತು ಅನ್ನಿಸ್ತಾ ಇರ್ಬೋದು ನಾವು ಕೂಡ ಒಂದಿಷ್ಟು ಸಹಾಯವನ್ನ ಜನರಿಗೆ ಮಾಡೋಣ ಅನ್ನುವಂಥದ್ದು ಮೋಸ್ಟ್ಲಿ ಅವರಿಗೆ ಮನಸ್ಸಲ್ಲಿ ಬಂದಿರ್ಬೋದೇನೋ. ಯಾಕಂದ್ರೆ ಎಷ್ಟೋ ಜನಕ್ಕೆ ಇರುತ್ತೆ ಆ ರೀತಿ ನಾವು ಸಹಾಯ ಮಾಡ್ಬೇಕು ಅನ್ನೋದು ಕೆಲವರಲ್ಲಿ ಇರ್ಬಹುದು ಅಂತ ಭಾವನೆ. ಅಂಥವ್ರು ಇವತ್ತು ನಿಮ್ಗೆ ಸಹಾಯವನ್ನ ಮಾಡುವಂತ ದೃಷ್ಟಿಕೋನ ಇರಬಹುದು. ಆದ್ರೆ ನೀವು ನೋಡಿದ ಹಾಗೆ ನಿಮ್ಗೆ ಎಷ್ಟೋ ಜನ ಇವತ್ತು ಅಂತಹ ಕಷ್ಟದಲ್ಲಿರೋರು ಬರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅತ್ಯಂತ ಕಷ್ಟ ಈ ರೀತಿ ಒಂದು ಪರಿಸ್ಥಿತಿಯಲ್ಲಿದ್ದವ್ರನ್ನ ನಾವಿವತ್ತು ನೆರವಾಗಿದ್ವಿ ಅನ್ನುವಂಥದ್ದು ನಿಮ್ಗೆ ನೆನಪಿರುವಂಥದ್ದು ಯಾವುದು? ಅಂದ್ರೆ ಇದ್ರಲ್ಲಿ ಮಾಡಿದಂತ ಕೆಲಸದಲ್ಲಿ ಎಲ್ಲರೂ ತುಂಬಾ ಕಷ್ಟದಲ್ಲಿರುವವರೆ. ಅದರಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ನಮಗೆ ಇಷ್ಟೆಲ್ಲ ಕೊಟ್ಟದ್ದು ನಾವೊಂದು ಸ್ವಲ್ಪ ಕಡಿಮೆ ಏಜಿನವರಿಗೆ. ಅದೇ ಮೊನ್ನೆ ಹೋದ ತಿಂಗಳು ಒಂದು 80 ವರ್ಷದ ಅವರಿಗೆ ಕೊಟ್ಟದ್ದು. ಅಂದ್ರೆ ಅವರಿಗೆ ಯಾರು ಇಲ್ಲ, ಅತ್ತ ಕಡೆಯಿಂದ ಅವರಿಗೆ ಮದುವೆ ಆಗಲಿ, ಒಂದು ಕಡೆಯಲ್ಲಿ ಮಕ್ಕಳಿಲ್ಲ ಅಂತವರನ್ನು ಅವರ ಅಣ್ಣನ ಮಕ್ಕಳೆಲ್ಲ ಸಾಕಿ ಅದಷ್ಟು ಖರ್ಚು ಮಾಡಿದ್ದಾರೆ. ಅಂತವರಿಗೆ ಒಂದು ಅಂದ್ರೆ ತುಂಬಾ ಇದು ಮಾಡಿದಂತೆಲ್ಲ ಅವರನ್ನು ಕೂಡ ಹೇಳ್ಬೋದು. ಅಂದ್ರೆ ಮುಂದೆ ಅವ್ರಿಗೆ ಅಂದ್ರೆ ಮುಂದೆ ಏನ್ ಮಾಡ್ಬೇಕಂತ ಅವರಿಗೆ ಗೊತ್ತಾಗ್ತಿಲ್ಲ. ಅಂತ ಪರಿಸ್ಥಿತಿ ಅವರಿಗೆ ಒಂದು ಹೆಲ್ಪ್ ಮಾಡೋದು ಅದೊಂದು ಖುಷಿ. ಮತ್ತೆ ಮಗುವಿಗೆ ಅಂತಾರ. ಓಕೆ, ಇವತ್ತು ನಿಮ್ಗೂ ಕೂಡ ಈಗ ಗೊತ್ತಿರ್ಬೋದು. ಯಾಕಂದ್ರೆ ನಿಮ್ಮ ಟ್ರಸ್ಟ್ನವರಿಗಾಗ್ಲೇ ಕಾರ್ಯದರ್ಶಿ ಆಗಿರ್ಬೋದು, ಅಧ್ಯಕ್ಷರಾಗಿ ಮಾತಾಡ್ತಾ ಹೇಳಿದ್ರು ನಾವು ಇನ್ನೂ ಕೂಡ ನಮ್ದು ಸಾಕಷ್ಟು ಯೋಜನೆ ಇದೆ, ಪ್ಲಾನಿಂಗ್ ಇದೆ ಒಂದಿಷ್ಟು ಅಂತ. ನೀವು ಅವ್ರ ಜೊತೆ ಯಾವ ರೀತಿ ಕೈ ಜೋಡಿಸ್ತೀರಾ ಅಂತ? ನಿಮ್ಗೇನಾದ್ರೂ ಸಪ್ರೇಟ್ ಪ್ಲಾನ್ ಏನಾದ್ರು ಇದೆಯಾ ಹೇಗೆ? ಅಲ್ಲ, ಅವರು ಸಪ್ರೇಟ್ ಪ್ಲಾನ್ ಅಂತ ಇಲ್ಲ, ಅವರು ಮಾಡುವ ಕೆಲಸ ಅವರೇ ಅಂದ್ರೆ ಆಲೋಚನೆ ಮಾಡಿ ಎಲ್ಲ ಮಾಡಿ ನಮಗೆ ಹೀಗೆ ವಿಷಯ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಒಪ್ಪಿಕೊಟ್ಟು ಅವರ ಹಿಂದೆ ನಾವು ಸಪೋರ್ಟ್ ಆಗಿರ್ತೇವೆ. ಇವತ್ತು ನಿಮ್ ಜೊತೆ ಈಗ ಮಹಿಳೆಯರು ಕೂಡ ನಾವು ಹೇಳ್ದೆ ಈಗಾಗಲೇ ಇವತ್ತು ಇದಕ್ಕೆ ಗ್ರೂಪ್ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದ್ ಕಡೆ ನಾವು ಸಂತಸ ಆಗುತ್ತೆ ನಮಗೆ ನೋಡ್ತಾದ್ರೆ. ಆದ್ರೆ ಈ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಕೆಲಸಗಳಿಗೆ ಮಹಿಳೆಯರು ಹೋಗ್ತಿರ್ಬೋದು. ಈ ಗ್ರೂಪಿಗೆ ಬಂದಂತಹ ಮಹಿಳೆಯರು ಇವತ್ತು ಅವರಲ್ಲಿ ಯಾವ ರೀತಿಯಲ್ಲಿ ಸೇರ್ಕೊಂಡ್ರು, ಜೊತೆಗೆ ಅವರು ಯಾವ ರೀತಿಯಲ್ಲಿ ಬರ್ತಾರೆ ಇಂಥ ಟೈಮ್ ಇದ್ದಂತ ಸಂದರ್ಭದಲ್ಲಿ ಹೇಗೆ ಅವ್ರು ನೆರವಾಗ್ತಾರೆ ಅಂತ? ಅಂದ್ರೆ ನಮ್ದೊಂದು ಏರಿಯಾದಲ್ಲಿ ಉಂಟು. ಈಗ ನನ್ನ ಏರಿಯಾದಲ್ಲಿ ಆದ್ರೆ ನಮ್ಮ ಏರಿಯಾದ ಮಹಿಳೆಯರು ಇದ್ದಾರೆ. ಒಂದೊಂದು ಕಡೆ ಏರಿಯಾದವರು ಅವರವರ ಕಡೆಗೆ ಹೋಗ್ತಾರೆ. ಹಾಗೆ ಒಂದು ಪ್ರತಿ ತಿಂಗಳು ಇಂಥ ಕಡೆಗೆ ಎಲ್ಲರೂ ಮಹಿಳೆಯರು ಬರ್ತಾ ಇಲ್ಲ. ಅವರವರ ಏರಿಯಾದಲ್ಲಿ ನಾವೇನಾದ್ರೂ ಹೆಲ್ಪ್ ಯೋಜನೆ ಅಂತ ಹಾಕಿದ್ರೆ ಆ ಏರಿಯಾದಿಂದ ಆ ಏರಿಯಾದಲ್ಲಿ ಹೋಗ್ತಾರೆ. ಹಾಗೆ ಓಕೆ, ನಿಮ್ಗೆ ಅಂದ್ರೆ ನೀವು ಮಹಿಳೆಯರಾಗಿರೋದ್ರಿಂದ ನಿಮ್ಮ ಒಂದು ಚಿಕ್ಕದಾದಂತ ಒಂದು ಗ್ರೂಪ್ ಅಂದ್ರೆ ಈಗ ಮಹಿಳೆಯರು ಒಂದು ಸಪರೇಟ್ ಆಗಿರ್ತಾರೆ. ಆದ್ರೆ ನಿಮ್ಗೆ ಯಾರಾದ್ರೂ ಸಹಾಯವನ್ನ ಹಸ್ತವನ್ನ ಕೇಳ್ಕೊಂಡು ಯಾರಾದ್ರೂ ಬಂದಿದ್ರಾ ಅಂತ? ನಾನು ಬಂದಿದ್ರು ಅಲ್ಲಿ ಕೃಷ್ಣಾಪುರದಲ್ಲಿ. ಅವರಿಗೆ ಹೋಗಿ ಅದು ಕಿಡ್ನಿ ವೈಫಲ್ಯದಿಂದಾಗಿ ಅಲ್ಲಿ ಹೋಗಿ ನಾವು ಹೆಲ್ಪ್ ಕೊಟ್ಟು ಬಂದೇವೆ. ಆ ಸಂದರ್ಭ ನಿಮ್ಗೆ ತಕ್ಷಣವಾಗಿ ಹೇಗೆ ಈಗ ಹಣದ ಸಹಾಯ ಒದಗಿ ಬರುತ್ತೆ ಅಂತ? ಯಾಕಂದ್ರೆ ಎಷ್ಟೋ ಜನ ಬರಬಹುದು ನನಗೆ ಆ ರೀತಿ ಸಮಸ್ಯೆ ಇದ್ದವರು ಇವತ್ತು ಸಾಕಷ್ಟು ಜನ ಇದ್ದಾರೆ ಬಿಡಿ. ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ ಆ ಸಂದರ್ಭದಲ್ಲಿ ಹಣ ಇರುತ್ತಾ ಅಥವಾ ಹೇಗೆ ಅದನ್ನ ಹೊಂದಿಸ್ಕೊಳ್ತೀರಾ ಅಂತ? ಈಗ ಅಲ್ಲಿ ನಾವು ಒಂದು ಕಡೆ ಹೋಗಿ ನೋಡ್ತೇವಲ್ಲ ಹೇಗೆ ಇದ್ದಾರಂತೇಳಿ. ಆಗ ಅವರ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳಿ ಡೀಟೇಲ್ ತಗೊಂಡು ನಾವು ನಮ್ದು ಅಧ್ಯಕ್ಷ ಕಾರ್ಯದರ್ಶಿ ಅವರಿಗೆ ತಿಳಿಸ್ತೇವೆ. ಅವರು ಅದನ್ನೆಲ್ಲ ಸರಿಪಡಿಸಿ ಅದು ಇದು ಫೇಸ್ಬುಕ್ ವಾಟ್ಸಪ್ಗೆ ಹಾಕ್ತಾರೆ ಹೀಗೆ ಅಂತವರಿಗೆ ಇಂಥ ಕಷ್ಟ ಇದೆ ಅಂತೇಳಿ. ಆಗ ಅದಕ್ಕೆಲ್ಲ ನಮ್ದು ಗ್ರೂಪಿಂದಲೂ ಸಹಾಯ ಹಾಗೂ ಆ ಏರಿಯಾದ ಅವರು ಕೂಡ ಸಹಾಯ ಮಾಡಿ ಬರ್ತಾರೆ. ಓಕೆ, ಹಾಗೆ ಚಂದ್ರಹಾಸ್ ಕೋಟೆಯವರೇ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಫೇಸ್ಬುಕ್ಕಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯಾರೇ ಆಗಲಿ, ಹೆಣ್ಮಕ್ಳಾಗಲಿ ಅಲ್ಲ ಹುಡುಗರಾಗಲಿ, ಸುಮ್ಮನೆ ಪಟ ಹಾಕ್ಕೊಂಡು ಅದು ಹಾಕ್ಕೊಂಡು ಸುಮ್ಮನೆ ಏನೇನೋ ಪೋಸ್ಟ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಇಂಥ ಒಳ್ಳೆ ಕೆಲಸಕ್ಕೆ ಒಂದು ಶೇರ್ ಮಾಡೋದಾ ಅಥವಾ ಯಾರನ್ನಾದ್ರೂ ಈ ರೀತಿ ಇದಕ್ಕೆ ಸೇರಿ ಅಂತ ಒಂದು ಇದು ಮಾಡೋದು, ಆ ರೀತಿಯಾಗಿ ಬರಲಿ ಅಂತ ನಾವು ಕೇಳ್ಕೊಳ್ಳೋದು. ಯಾವುದ್ಯಾವುದಕ್ಕೆ ಹೆಚ್ಚಿನ ಜನ ಎಲ್ಲರೂ ನೋಡಿ ನಾವು ಹಾಗೆ ನಮಗೂ ಕೆಲವರಿಗೆ ಈಗ
ಒಂದು 100 ರೂಪಾಯಿ ಇದ್ರೆ ಇದರಲ್ಲಿ ಮಾಡ್ಲಿಕ್ಕೆ ತುಂಬಾ ಆಸೆ ಇರುತ್ತೆ. ಒಂದು ಸಹಾಯ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಒಬ್ಬರಿಗೆ. ಈಗ ನನಗೂ ಹಾಗೆ, ನಾ ಫಸ್ಟ್ ಬರುವಾಗ ನನಗೆ ಸಹಾಯ ಮಾಡ್ಲಿಕ್ಕೆ ತುಂಬಾ ಆಸೆ. ಆದ್ರೆ 100 ರೂಪಾಯಿ ಇಟ್ಕೊಂಡು ಏನ್ ಮಾಡುದು? ಹಾಗೆ ಒಂದು ಸಂಸ್ಥೆ ಜೊತೆ ಸೇರಿದ್ರೆ ಅದೊಂದು ಉಪಯೋಗ ಆಗುತ್ತೆ. ಹಾಗೆ ಯಾರಾದ್ರೂ ಅಂತವರು ಇದ್ರೆ ನಮ್ಮ ಸಂಸ್ಥೆ ಜೊತೆ ಸೇರ್ಕೊಂಡು ಸಮಾಜಕ್ಕೆ ಸಮಾಜಕ್ಕೆ ಏನಾದ್ರು ಒಳ್ಳೆಯ ಕೆಲಸ ಮಾಡುವಂತ ಕೇಳ್ತಾ ಇದ್ದೇನೆ, ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ. ನಿಜ. ಓಕೆ, ಚಂದ್ರಹಾಸ್ ಕೋಟ್ಯಾನವರೇ ಹಾಗೆ ಶ್ಯಾಮಲ ಕುಳಾಯಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಸಾಕಷ್ಟು ವಿಚಾರ ಮಾತಾಡಿದ್ವಿ. ಹಾಗೆ ನಿಮ್ಮ ಅಧ್ಯಕ್ಷ ಕಾರ್ಯದರ್ಶಿ ಕೂಡ ನಮ್ಮ ಜೊತೆ ಮಾತಾಡಿದ್ರು ಇವತ್ತು. ಯಾಕಂದ್ರೆ ಇವತ್ತು ಇದಕ್ಕೆ ಸೇರುವವರ ತರ ಸಂಖ್ಯೆ ಜಾಸ್ತಿ ಆಗ್ಬೇಕಂದ್ರೆ ನಮ್ಮ ತುಳುನಾಡಿನಲ್ಲಿ ಇವತ್ತು ಎಷ್ಟೋ ಜನ ಬಡತನದಲ್ಲಿರ್ಬೋದು, ಬೇರೆ ಬೇರೆ ಕಡೆ ಇವತ್ತು ಬಡತನದಲ್ಲಿ ಕಷ್ಟದಲ್ಲಿರ್ಬೋದು, ಅವ್ರಿಗೆ ಇವತ್ತು ನೀವು ನೆರವಾಗ್ಲಿಕ್ಕೆ ಸಹಾಯದ ಹಸ್ತ ಕೇಳ್ತಾ ಇದ್ದೀರಾ. ಆದ್ರೆ ತಮ್ಮ ಹತ್ರ ಇರುವಂತದ್ನೆಲ್ಲಾದ್ರೂ ಕೂಡ ಇವತ್ತು ಜನ ಸಹಾಯ ಮಾಡಬೇಕು. ಜೊತೆಗೆ ಇಂಥದಕ್ಕೆ ಇವತ್ತು ಸೇರ್ಕೊಳ್ಳೋದ್ರ ಮೂಲಕ ಯುವಕರು ಇವತ್ತು ಮುಂದೆ ಬರ್ಬೇಕಂತ ನಾವು ಹೇಳ್ತೀವಿ. ಯಾಕಂದ್ರೆ ಯುವಕರಲ್ಲಿ ಇವತ್ತು ಉತ್ತಮವಾದಂತ ಭಾವನೆ ಬಂದ್ರೆ ಮಾತ್ರ ನಾವು ದೇಶ ಇವತ್ತು ಕಟ್ಲಿಕ್ಕೆ ಸಾಧ್ಯ ಅಂತ. ಓಕೆ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರು, ಈಗಾಗಲೇ ನಾವು ಒಂದು ಕಡೆ ನೋಡಿದ್ವಿ, ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಇವತ್ತು ಉತ್ತಮ ಮಟ್ಟದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಸಮಾಜದಲ್ಲಿ ಇವತ್ತು ಗುರುತಿಸ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ಕೇವಲ 22 ತಿಂಗಳಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಗುರುತಿಸ್ಕೊಂಡು, ಜೊತೆಗೆ ಸುಮಾರು 57 ಮಂದಿಗೆ ಇವತ್ತು ಸಹಾಯದ ಹಸ್ತವನ್ನ ಚಾಚುತ್ತಾ ಇದೆ ಅಂತ ಹೇಳಿದ್ರೆ, ಮುಂದಿನ ದಿನದಲ್ಲಿ ಇನ್ನಷ್ಟು ಕೂಡ ಇವರು ಸಹಾಯವನ್ನ ಹಸ್ತ ನೀಡ್ತಾರೆ. ಅದೇ ರೀತಿ ತಮಗೆ ಯಾರಾದ್ರೂ ಕೂಡ ಈಗಾಗಲೇ ಒಂದು ಕಡೆ ದಾನಿಗಳಿದ್ರೆ ಇವತ್ತು ಸಹಾಯ ಮಾಡುವಂತವ್ರು. ಯಾಕಂದ್ರೆ ಇವತ್ತು ನಮ್ಮ ಹತ್ರ ಎಷ್ಟು ಹಣ ಇರ್ಬೋದು, ಆದ್ರೆ ಅದನ್ನ ಉತ್ತಮವಾದಂತಹ ಕಾರ್ಯಗಳಿಗೆ ಇವತ್ತು ಬಳಸಿಕೊಂಡ್ರೆ ಇನ್ನೊಬ್ಬರ ಒಂದು ಪ್ರಾಣವನ್ನ ಉಳಿಸಿದ್ರೆ ನೆರವಾಗುತ್ತೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಡೆ ಹೆಚ್ಚಿನ ರೀತಿಯಲ್ಲಿ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ಗೆ ಇವತ್ತು ಸೇರ್ಕೊಳ್ಳುವವರು ಕೂಡ ಸೇರ್ಕೊಳ್ಬಹುದು. ಈಗಾಗಲೇ ಅವರ ನಿರ್ಬಂಧನೆಗಳು ಕೂಡ ಇರುತ್ತೆ, ಅದಕ್ಕೆ ತಕ್ಕಂತೆ ಭದ್ರಾಗಿ ಇವತ್ತು ಸೇರ್ಕೊಳ್ಬಹುದು. ಜೊತೆಗೆ ಯಾರು ಕೂಡ ದಾನಿಗಳು ಸಹಾಯ ಮಾಡುವಂತವರಿದ್ರೆ ಈ ಸೇವಾ ಟ್ರಸ್ಟ್ಗೆ ಇವತ್ತು ಸಹಾಯವನ್ನ ಮಾಡಿದ್ರೆ ಅವರು ಕೂಡ ಇತರರಿಗೆ ಇವತ್ತು ನೆರವಾಗ್ತಾರೆ ಅನ್ನುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.